ಗ್ರಾಮ ಪಂಚಾಯತ್ ನಿರೆಲ್ಡ್ ಗಂಗಾ ಸಂಜೀವಿನಿ ಒಕ್ಕೂಟ ಬೊಕ್ಕ ಹಸಿರು ದಳದ ಸಹಕಾರಡು ಕಜವು ತ್ಯಾಜ್ಯ ವಿಲೇವಾರಿದ ವಾಹನ ಸ್ವಚ್ಛ ವಾಹಿನಿಗೆ ಪಂಚಾಯತ್ ವಟಾರಡು ಗುರುವಾರ ಕಾಂಡ ಚಾಲನೆ ಕೊರಿಯರು. ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕು. ಪಂಚಾಯತ್ ಸದಸ್ಯರು, ಹಾಲಿ ಸದಸ್ಯರು ಎಲ್ಲರೂ ವೇದಿಕೆಗೆ ಬರಬೇಕು. ಪಾವೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಫಿರೋಜ್ ಮತ್ತು ಮಾಜಿ ಉಪಾಧ್ಯಕ್ಷರಾದ ಲೀಲಾವತಿಯವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪಾವೂರು ಗ್ರಾಮ ಪಂಚಾಯತ್ನ ಘನತ್ಯಾಜ್ಯ ವಿಲೇವಾರಿ ಘಟಕದ ವಾಹನ ಚಾಲನಾ ಕಾರ್ಯಕ್ರಮ ಈಗ ನಡೆಯಲಿಕ್ಕಾಗಿದೆ. ಅದರ ಸಭಾ ಕಾರ್ಯಕ್ರಮದ ಪ್ರಾರಂಭವಾಗಿ ನಾಡಗೀತೆಯನ್ನು ಹಾಡಲಿಕ್ಕಿದ್ದೇವೆ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜೈ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವಧರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪರ ಕುಲಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲ ಪವೈಸರಾಡಿದ ನಾಡೆ, ಡಂಕನ ಜಕನರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ಗಂಗಾ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿ ಜೈನರುದ್ಯಾನ, ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈದಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಎಲ್ಲರಿಗೂ ಮುಂಜಾನೆ ನಮಸ್ಕಾರಗಳು. ನಮ್ಮ ಒಂದು ಬಹುದಿನಗಳ ಒಂದು ಆಸೆ, ನಮ್ಮೆಲ್ಲರ ಆಸೆ, ಇಡೀ ಪಾವೂರು ಗ್ರಾಮದ ಆಸೆ ಅಂತ ಹೇಳಿದರೆ ತಪ್ಪಿಲ್ಲ. ಇದೊಂದು ಕಾರ್ಯಗತ ಆಗುವಂತಹ ಒಂದು ಶುಭ ಮುಹೂರ್ತದಲ್ಲಿ ನಾವಿದ್ದೇವೆ. ರಾಷ್ಟ್ರಕವಿ ಕುವೆಂಪು ಅವರು ಬಾರಿಸು ಕನ್ನಡ ಡಿಂಡಿಮವ ಅಂತ ಹೇಳಿ ಕನ್ನಡಕ್ಕಾಗಿ ಧ್ವನಿ ಎತ್ತಿದರು. ಅದನ್ನೇ ಸ್ವಲ್ಪ ಬದಲಾಯಿಸಿ ಇವತ್ತಿನ ಕಾಲಕ್ಕೆ ಬಾರಿಸು ಸ್ವಚ್ಛತೆ ಡಿಂಡಿಮವ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಗ್ರಾಮಗಳಲ್ಲಿ ಅಥವಾ
ನಗರಗಳಲ್ಲಿ ಎಲ್ಲ ಕಡೆ ಎದ್ದು ಕಾಣುವಂಥ ಒಂದು ಸಮಸ್ಯೆ ಇದುವೇ ತ್ಯಾಜ್ಯ ವಿಲೇವಾರಿಯ ಸಮಸ್ಯೆ. ಇದನ್ನು ನಾವು ಉತ್ತಮವಾಗಿ ನಿರ್ವಹಿಸಬೇಕು ಎಂಬುದು ನಮ್ಮ ಎಲ್ಲರ ಹಾಗೆ ನಮ್ಮ ಇಲಾಖೆಯ ಅಥವಾ ಸರ್ಕಾರದ ಒಂದು ಕನಸು. ಇದು ನಾವು ಇನ್ಯಾರಿಗಾಗಿ ಮಾಡುವಂಥ ಕಾರ್ಯ ಅಲ್ಲ, ನಮಗಾಗಿ. ನಮ್ಮ ಮನೆಯನ್ನು ನಾವು ಸ್ವಚ್ಛ ಮಾಡಿದರೆ ನಮಗೆ ಅದರಿಂದ ಪ್ರಯೋಜನ ಅಥವಾ ನಮಗೆ ನಮ್ಮ ಆರೋಗ್ಯ ವೃದ್ಧಿ. ಇಂಥ ಕಾರ್ಯವನ್ನು ಇವತ್ತು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಂತ ಹೇಳಿ ಕೋರ್ತಾ, ಈ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ನಮ್ಮವರೇ ಆದಂತಹ ಶ್ರೀಯುತ ಅಬ್ದುಲ್ ಮಜೀದ್ ಅವರನ್ನು ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ನಾನು ಈ ಸಭೆಗೆ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಸದಾ ನಮ್ಮೊಂದಿಗೆ ಚಟುವಟಿಕೆಯಿಂದ ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ನಾನು ಈ ಸಭೆಗೆ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮೊಂದಿಗೆ ನಮ್ಮ ಪಕ್ಕದ ಹರೇಕಳ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ, ನಾನು ಸ್ವಲ್ಪ ಸಮಯ ಹರೇಕಳಕ್ಕೆ ಕೆಲಸ ಕರ್ತವ್ಯದಲ್ಲಿ ಹೋಗಿದ್ದರು ಕಿರು ಅವಧಿಗೆ. ಆಗ ಅವರು ಸದಸ್ಯರಾಗಿದ್ದರು, ಈಗ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಶ್ರೀಯುತ ಅಬ್ದುಲ್ ಮಜೀದ್ ಅವರನ್ನು ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ನಾನು ಈ ಸಭೆಗೆ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಿರಿಯರು, ಇದೇ ಗ್ರಾಮದವರಾದಂಥ ಶ್ರೀಯುತ ಮೊಹಮ್ಮದ್ ಮೋನು ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಆದರಪೂರ್ವಕವಾಗಿ ನಾನು ಈ ಸಭೆಗೆ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಗೌರವಾನ್ವಿತ ಸದಸ್ಯರುಗಳು, ಈ ಗ್ರಾಮದಲ್ಲಿ ನಡೀಬೇಕಾದಂಥ ಕೆಲಸ ಕಾರ್ಯಗಳು ಏನಿದೆ, ಸ್ವಚ್ಛತೆಯ ವಿಚಾರ ಇರಬಹುದು, ಕುಡಿಯುವ ನೀರಿನ ವಿಚಾರ ಇರಬಹುದು, ದಾರಿದೀಪ ಇರಬಹುದು, ಹೀಗೆ ಸಾಮಾನ್ಯ ಸಭೆಗಳಿರ್ಬೋದು, ಎಲ್ಲ ಸಂದರ್ಭದಲ್ಲಿ ಲವಲವಿಕೆಯಿಂದ ಇಲ್ಲಿ ಭಾಗವಹಿಸ್ತಾ ಇರುವವರು ಎಲ್ಲ ಸದಸ್ಯರುಗಳನ್ನು ನಾನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಈ ಸಭೆಗೆ ನಾನು ಸ್ವಾಗತಿಸ್ತೇನೆ. ಹಾಗೆಯೇ ಈಗ ಈ ಒಂದು ಕಾರ್ಯಕ್ರಮ, ಈಗ ನಾವು ಏನು ಕಸ ಸಂಗ್ರಹ ಕಾರ್ಯಕ್ರಮ ತೊಡಗಿಕೊಂಡಿದ್ದೇವೆ. ಇದು ಹೇಗಂದರೆ, ಪಾವೂರು ಗ್ರಾಮ ಪಂಚಾಯತ್ ಮತ್ತು ಹಸಿರು ದಳ ಮತ್ತು ಗಂಗಾ ಸಂಜೀವಿನಿ ಒಕ್ಕೂಟ ಹೀಗೆ ಒಟ್ಟಾಗಿ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ. ಈ ಹಸಿರು ದಳದವರಿಗೆ ಒಂದು ಸಹಯೋಗವನ್ನು SBI ಫೌಂಡೇಶನ್ ಅವರು ನೀಡಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಫೌಂಡೇಶನ್ ಅವರು ಈ ಹಸಿರು ದಳದವರೊಂದಿಗೆ ಸಹಯೋಗವನ್ನು ನೀಡಿದ್ದಾರೆ. ಇಂದು ನಮ್ಮ ಪಾವೂರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮ್ಯಾನೇಜರ್ ನಮ್ಮೊಂದಿಗೆ ಇದ್ದಾರೆ, ವೇದಿಕೆಯಲ್ಲಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತೇನೆ. ಗ್ರಾಮ ಆಡಳಿತಾಧಿಕಾರಿ ಅವರು ಕುಮಾರಿ ನಯನ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸೇವಾ ಪ್ರತಿನಿಧಿ ಶ್ರೀಯುತ ಚಿತ್ತರಂಜನ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಈ ಗ್ರಾಮ ಪಂಚಾಯತ್ನಲ್ಲಿ ಈ ಹಿಂದೆ ಕೆಲಸ ಮಾಡಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದವರು ಶ್ರೀಯುತ ದುಗ್ಗಪ್ಪ ಪೂಜಾರಿ ಅವರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಇನ್ನೊಬ್ಬರು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದವರು ಶ್ರೀಮತಿ ಲೀಲಾವತಿ ಅವರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮವರ ಆದಂಥ ಹಿರಿಯರು ನಾಟಿ ವೈದ್ಯರು ಶ್ರೀಯುತ ಉಗ್ಗಪ್ಪ ಪೂಜಾರಿ ಅವರು, ಅವರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ.
ಇನ್ನೊಬ್ಬರು ನಮ್ಮ ಗ್ರಾಮಸ್ಥರು ಶ್ರೀಯುತ ಶಂಕರ ಇನವಳ್ಳಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಇಲ್ಲಿಗೆ ಇಂದಿನ ಈ ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರುಗಳು ಆಗಮಿಸಿದ್ದೀರಿ. ತಮಗೂ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಶಾಲಾ ಮುಖ್ಯೋಪಾಧ್ಯಾಯರುಗಳು ಅವರಿಗೂ ನಾನು ಹಾಗೂ ಶಾಲಾ ಅಧ್ಯಾಪಕ ವೃಂದದವರು ಅವರಿಗೂ ಸ್ವಾಗತವನ್ನು ನಾನು ಕೋರ್ತೇನೆ. ಹಾಗೆ ಹಸಿರು ದಳ ಸಂಸ್ಥೆಯವರು, ಹಸಿರು ದಳದವರು ಒಂದಷ್ಟು ದಿನಗಳಿಂದ ನಿರಂತರವಾಗಿ ಇಲ್ಲಿ ಬಂದು ಮನೆ ಮನೆಗಳಲ್ಲಿ ಹೋಗಿ ನಾವು ಹೀಗೆ ಕಸ ಸಂಗ್ರಹವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಂಡು ಪ್ರಚಾರ ಕಾರ್ಯವನ್ನೆಲ್ಲ ಅವರು ಮಾಡಿದ್ದಾರೆ. ಉತ್ಸಾಹದಿಂದ ಮುಂದೆ ನಾವು ನಮ್ಮೊಂದಿಗೆ ಕೈ ಜೋಡಿಸಿ ಉತ್ಸಾಹದಿಂದ ಹೆಜ್ಜೆ ಮುಂದಿಡ್ತಾ ಇದ್ದಾರೆ. ಹಸಿರು ದಳದ ಮ್ಯಾನೇಜರ್ ಅವರು ಶ್ರೀಯುತ ಲಕ್ಷ್ಮೀಕಾಂತ್ ಅವರು, ಹಾಗೆಯೇ ಶ್ರೀಯುತ ನಾಗರಾಜ್ ಅವರಿಗೂ ಈ ಸಂದರ್ಭದಲ್ಲಿ ನಾನು ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಹಸಿರು ದಳದ ಸೂಪರ್ವೈಸರ್ಸ್ ಅವರಿಗೆ, ಹಾಗೆಯೇ ಹಸಿರು ದಳ ತಂಡದ ಎಲ್ಲ ಸದಸ್ಯರುಗಳಿಗೆ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಗಂಗಾ ಸಂಜೀವಿನಿ ಒಕ್ಕೂಟ ಇವತ್ತು ಮತ್ತೊಬ್ಬರು ನಮ್ಮೊಂದಿಗೆ ಕೈ ಜೋಡಿಸಿದವರು ಗಂಗಾ ಸಂಜೀವಿನಿ ಒಕ್ಕೂಟದವರು. ಗಂಗಾ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಮತ್ತು ಸರ್ವ ಸದಸ್ಯರುಗಳಿಗೆ ನಾನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ಗ್ರಾಮದ ನೈರ್ಮಲ್ಯದ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ ಸದಾ ಕಾಳಜಿ ವಹಿಸಿಕೊಂಡು ಕೆಲಸ ಮಾಡ್ತಾ ಇರುವವರು ಆಶಾ ಕಾರ್ಯಕರ್ತೆಯರು, ಆಶಾನವರಿಗೆ, ಹಾಗೆಯೇ ಇನ್ನು ಇಲ್ಲಿ ಆಗಮಿಸಿದಂತಹ ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಶಾಲಾ ಮಕ್ಕಳಿಗೆ, ಹಾಗೆ ಪಂಪ್ ಚಾಲಕರಿಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಸ್ನೇಹಿತರು ಬಂದಿದ್ದಾರೆ. ಮಾಧ್ಯಮ ವೃಂದದವರಿಗೂ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಪಾವೂರು ಗ್ರಾಮ ಪಂಚಾಯತ್ ಪರವಾಗಿ ನಮ್ಮೆಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಇಲ್ಲಿ ಗ್ರಾಮಸ್ಥರು ಇಲ್ಲಿ ಆಗಮಿಸಿದ್ದಾರೆ. ಇಲ್ಲಿ ಆಗಮಿಸಿದಂತಹ ಎಲ್ಲ ಗ್ರಾಮಸ್ಥರಿಗೆ ಮತ್ತು ಈ ಸಭಾಭವನದಲ್ಲಿ ಉಪಸ್ಥಿತರಿರುವ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಈ ಸಂದರ್ಭದಲ್ಲಿ ನಮ್ಮ ಕಡೆಯಿಂದ ನಾವು ಸ್ವಾಗತವನ್ನು ಕೋರಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ವಂದನೆಗಳು. ನಾವು ಆರಂಭಿಸಿದ್ದು ಪಾವೂರು ಕ್ಷೇತ್ರವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಆರಂಭದಲ್ಲಿ ನಮಗೂ ಕೂಡ ಒಂದು ರೀತಿಯ ಭಯ ಇತ್ತು. ಈ ಒಂದು ಪಂಚಾಯತಿಗೆ ಬರುವಾಗ ಅಧ್ಯಕ್ಷರು, ಅದೇ ರೀತಿ ಇಲ್ಲಿನ ಎಲ್ಲ PDO ಆಗಿರಲಿ, ಪ್ರತಿಯೊಂದು ನಾವು ಚಾಲನೆ ಕೊಟ್ಟ ಕೂಡಲೇ ನಮ್ಮ ಪಂಚಾಯತ್ ಸ್ವಚ್ಛ ಕೂತಿರುವಂತ ಪ್ರತಿಯೊಬ್ಬರು, ಈ ಊರಿನ ಪ್ರತಿಯೊಬ್ಬ ನಾಗರಿಕರು ಕೂಡ ಇದಕ್ಕೆ ಸಹಕಾರ ಕೊಟ್ಟರೆ ಮಾತ್ರ ಇದು ಯಶಸ್ವಿಯಾಗಿ ಮುನ್ನಡೆಯುತ್ತೆ. ಯಾಕಂತ ಹೇಳಿದ್ರೆ ಕಸವನ್ನ ಕೊಡುವುದು ಹೇಗೆ ಕೊಡಬೇಕು, ನಾವು ಪ್ರತಿ ಮನೆಗೆ ಹೋಗುವಾಗ ನಮಗೆ ಬಹಳಷ್ಟು ಖುಷಿ ಅನಿಸ್ತೈತೆ. ಯಾಕಂತ ಹೇಳಿದ್ರೆ ಪ್ರತಿ ಮನೆಯಲ್ಲಿ ಕೂಡ ನಮಗೆ ಒಂದು ಹೋದಂತಹ ಒಂದು 99% ಮನೆಗಳಲ್ಲಿ ಒಂದು ಪಾಸಿಟಿವ್ ಅಂಶ ಸಿಗುತ್ತೆ. ನಂದು ಏನಂತ ಹೇಳಿದ್ರೆ, ಇಲ್ಲ ಸರ್, ನೀವು ಮಾಡ್ತಿರುವಂತ ಕೆಲಸ ಬಹಳಷ್ಟು ಒಳ್ಳೆ ಕೆಲಸ, ನಾವು ಖಂಡಿತವಾಗಿ ಸಹಕಾರ ಕೊಡ್ತೇವೆ, ಕಸದ ಗಾಡಿ ಹೊರಡಬೇಕು ಎಂಬ ಎಲ್ಲರಲ್ಲಿ ಕೂಡ ಅದೊಂದು ಭಾವನೆ ಇತ್ತು. ಮತ್ತೆ ನಾವು ಯೂಸರ್ ಫೀಸ್ ಕೂಡ ಕೊಡ್ಬೇಕಂತ ಹೇಳಿ, ಇಲ್ಲ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿ ಬಹಳಷ್ಟು ಜನರು ಒಪ್ಪಿದ್ದಾರೆ. ಇದು ಒಂದು ಒಳ್ಳೆ ಸೂಚನೆ ಅಂತ ಹೇಳ್ಬೋದು. ಖಂಡಿತವಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಹಸಿರು ದಳದವರು ಕೇವಲ ಇಲ್ಲಿ ನಿಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಪೂರ್ಣ ಜವಾಬ್ದಾರಿ ಪಂಚಾಯತ್ನದಾಗಿರುತ್ತೆ ಮತ್ತೆ ಸಂಜೀವಿನಿ ಒಕ್ಕೂಟದವರ ಕೆಲಸಗಳಾಗಿರುತ್ತೆ. ನಾವು ಸಹಕಾರವನ್ನು 3 ವರ್ಷಗಳ ಕಾಲ ಈ ಪಂಚಾಯತ್ಗೆ ನಾವು ಕೊಡ್ತಾ ಇದ್ದೇವೆ. ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ನಾವು ನಿಸ್ವಾರ್ಥವಾಗಿ ನಾವಿಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೂಡ ನಾನು ಕೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಘಟಕದಲ್ಲಿ ಯಾವುದೇ ರೀತಿ ನೀವು ಕೊಟ್ಟಂತ ಕಸ ಯಾವುದೂ ಕೂಡ ಯಾವುದೇ ಭೂಮಿಗೆ ಬೀಳದಾಗೆ ಅಥವಾ ನೀರಿಗೆ ಹೋಗದಾಗೆ ಅಥವಾ ಸುಡದ ಹಾಗೆ ನಾವು ಅದನ್ನ ಪೂರ್ಣ ರೀತಿಯಲ್ಲಿ ಅದನ್ನ
ಬೇರೆ ಬೇರೆ ಘಟಕಗಳಿಗೆ ಕಳಿಸಿ ಅದನ್ನ ರೀಸೈಕಲ್ ಮಾಡುವಂತ ಕೆಲಸಗಳನ್ನ ನಾವು ಮಾಡ್ತೇವೆ. ಅಂದ್ರೆ ಕಸವನ್ನ ಕಲೆಕ್ಟ್ ಮಾಡೋದು ಮಾತ್ರ ಮುಖ್ಯ ಕೆಲಸ ಅಲ್ಲ, ಅದನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿದ್ರೆ ಮಾತ್ರ ಅದು ಸ್ವಚ್ಛ ಅಂದ್ರೆ ಮಾದರಿ ಪಂಚಾಯತ್ ಆಗ್ಬೇಕು. ಬಹಳಷ್ಟು ಕನಸಿದೆ ಏನಂತ ಹೇಳಿದ್ರೆ, ಒಂದು ದಿನ ನಾವೇನು ಕೆಲಸ ಮಾಡ್ತಿದ್ದೀವಿ ಆ ಪಂಚಾಯತ್ಗಳಿಗೆ ಬೇರೆ ಪಂಚಾಯತ್ನವರು ಬಂದು ನೋಡ್ಬೇಕು, ಇದು ಪಾವೂರು ಪಂಚಾಯತ್ ಮಾದರಿ ಪಂಚಾಯತ್, ಇದನ್ನ ಇನ್ನೊಬ್ರು ಅಳವಡಿಸುವಂತ ಪಂಚಾಯತ್ ಅನ್ನ ನಾವು ರೂಪಿಸಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರವನ್ನು ನಾವು ಈ ಸಂದರ್ಭದಲ್ಲಿ ಕೇಳ್ತಾ ನಿಮ್ಗೆಲ್ಲರೂ ಕೂಡ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ. ಖಂಡಿತವಾಗಿ 3 ವರ್ಷಗಳ ಕಾಲ ನಮ್ಮ ದೊಡ್ಡ ತಂಡವೇ ನಿಮ್ಮೊಂದಿಗಿದೆ. ಮನೆ ಮನೆಗೆ ಬರ್ತೇವೆ, ಬೇರೆ ಬೇರೆ ರೀತಿಯ ತರಬೇತಿಗಳನ್ನ ಕೊಡ್ತೇವೆ. ಕಸವನ್ನ ಕಡಿಮೆ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ತರಬೇತಿಗಳೊಟ್ಟಿಗೆ ಶಾಲಾ ಕಾಲೇಜ್ ಆಗಿರ್ಲಿ, ಧಾರ್ಮಿಕ ಕ್ಷೇತ್ರಗಳಾಗಿರ್ಲಿ, ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ನೀವು ವೀಕ್ಷಣೆ ಮಾಡಿರ್ಬೋದು. ಇಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ಗಳ ಬಳಕೆಯನ್ನ ಇವನ್ ಬ್ಯಾನರ್ ಒಳಗೆ ಅದು ಕ್ಲೋತ್ ಬ್ಯಾನರ್ ಆಗಿರುತ್ತೆ. ಅದೇ ರೀತಿ ಯಾವುದೇ ರೀತಿಯ ಪ್ಲಾಸ್ಟಿಕ್ಗಳ ಬಳಕೆಯನ್ನು ನಾವು ಮಾಡದೆ ಆದಷ್ಟು ಕಡಿಮೆ ಪ್ಲಾಸ್ಟಿಕ್ ಬಳಕೆಯನ್ನ ಮಾಡಲಿಕ್ಕೆ, ಯಾಕಂತ ಹೇಳಿದ್ರೆ ಬದಲಾವಣೆ ಎಂಬುದು ಅದು ನಮ್ಮಿಂದ ಆಗ್ಬೇಕು. ನಾನು ಬದಲಾಗಿದ್ರೆ ಮಾತ್ರ ಇನ್ನೊಬ್ಬರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ಮತ್ತೆ ಅದು ಇನ್ನೊಬ್ಬರಿಗೆ ಹೇಳಲಿಕ್ಕೆ ನಮಗೆ ಬಹಳಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ಬೋದು, ಹೌದು ನಾವು ಬದಲಾವಣೆ ಮಾಡಬೇಕು ಅಂತೇಳಿ. ಆ ನಿಟ್ಟಿನಲ್ಲಿ ಪಂಚಾಯತ್ನಿಂದಲೇ ನಾವು ಕೆಲಸಗಳು ಆರಂಭ ಆಗಬೇಕಾಗಿದೆ. ಎಲ್ಲ ಕೆಲಸಗಳು, ಮುಂದಿನ ಎಲ್ಲ ಕೆಲಸಗಳು ಕೂಡ ಝೀರೋ ವೇಸ್ಟ್ ಕಾರ್ಯಕ್ರಮಗಳು ಆಗಲಿ ಅಂದ್ರೆ ಮನೆಯಲ್ಲಿ, ಶಾಲೆಗಳಲ್ಲಿ ಅಥವಾ ಎಲ್ಲ ಕಾರ್ಯಕ್ರಮಗಳು ಕೂಡ, ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಅದು ಮನೆಯಿಂದಲೇ ಆರಂಭವಾಗಲಿ. ಸೊ ಕಸವನ್ನ ದಯವಿಟ್ಟು ಎಲ್ಲರೂ ವಿಂಗಡಿಸಿಕೊಡಿ ಅಂತ ಹೇಳುತ್ತಾ, ಸೊ ಎಲ್ಲರೂ ಕೂಡ ಮತ್ತೊಮ್ಮೆ ಶುಭಾಶಯ ಕೊಡ್ತಾ ನಮ್ಮ ಮಾತನ್ನು ಸಭೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತಾಡಿದಂಥ ಹಸಿರು ದಳ ಸಂಸ್ಥೆಯ ನಾಗರಾಜ್ ಅವರಿಗೆ ಅಭಿನಂದನೆಗಳು. ಈಗ ನಮ್ಮ ಸ್ವಚ್ಛತೆಯೊಂದಿಗೆ ಪರಿಸರ ಸಹ ಬೆಳೆಯಬೇಕು ಉದ್ದೇಶದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ದಿನಕ್ಕೆ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಸ್ವಲ್ಪ ಸದಸ್ಯರು ಇವತ್ತು ನಮ್ಮ ಹಸಿರು ದಳದ ನಾಗರಾಜನವರು ಹೇಳಿದಾಗೆ ಭಾರಿ ಒಂದು ಸಂತೋಷದ, ಒಂದು ಖುಷಿಯ ಒಂದು ದಿನ ಹಾಗೂ ಒಂದು ವಾತಾವರಣ. ಅವರು ಹೇಳಿದಾಗೆ ಇಲ್ಲಿ ಯಾವ ಪಕ್ಷವೂ ಇಲ್ಲ, ಯಾವ ಜಾತಿಯೂ ಇಲ್ಲ, ಯಾವ ಧರ್ಮವೂ ಇಲ್ಲ, ಇಲ್ಲಿ ಇರುವುದು ಒಂದೇ ಸ್ವಚ್ಛತೆಯ ಒಂದೇ ಧರ್ಮ. ಇದು ಈ ಸ್ವಚ್ಛತೆಯನ್ನು ಒಂದು ತುಂಬಾ ವರ್ಷಗಳ ಕನಸು. ಈ ಪಂಚಾಯತಿಯಲ್ಲಿ ಎಷ್ಟೇ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಸದಸ್ಯರು ಬಂದು ಹೋಗಿದ್ದಾರೆ, ಅವರದ್ದು ಕನಸು ಕೂಡ ಅದೇ ಆಗಿತ್ತು. ಆದರೆ ದೇವರ ದಯದಿಂದ ಆ ಸಮಯ ಈಗ ಕೂಡಿ ಬಂದಿದೆ. ಇದಕ್ಕೆಲ್ಲ ನಾವೆಲ್ಲರೂ ಸಹಕಾರ ಮಾಡಬೇಕು. ನಮ್ಮ ಇಷ್ಟು 18 ಗ್ರಾಮಗಳಲ್ಲಿ, ತಾಲೂಕು ಉಲ್ಲಾಲ ಗ್ರಾಮದ 18 ಗ್ರಾಮಗಳಲ್ಲಿ ನಮ್ಮಷ್ಟು ದೊಡ್ಡ ಸ್ವಚ್ಛತಾ ಘಟಕ ಎಲ್ಲಿ ಇಲ್ಲ. 1 ಎಕರೆ 10 ಸೆನ್ಸು ಜಾಗ ಉಂಟು. ಸುಮಾರು 20 ಲಕ್ಷದ ಕಟ್ಟಡ ಉಂಟು ನಮ್ಮ. ಅದೇ ರೀತಿ 8 ಲಕ್ಷದ ತನಕದ ಗಾಡಿ. ಇದಕ್ಕೆಲ್ಲ ಸಹಕಾರ ಮಾಡಿದವರು ನಮ್ಮ ಆಗಿನ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಮೋಣಕರ್ ಅವರು, ಆಗಿನ ಸದಸ್ಯರು ಹಾಗೂ ಜಿಲ್ಲಾ ಪಂಚಾಯತಿಯವರು ನಮಗೆ ಅನುದಾನವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಕೆಲವು ಸಹಕಾರಗಳು ನಮ್ಮ ಪಂಚಾಯತಿ ವತಿಯಿಂದ, ನಮ್ಮ ಸ್ವಂತ ನಿಧಿಯಿಂದ ಆಗಿರ್ಬೋದು, ಅಲ್ಲದೆ ನಮ್ಮ 15 ಫೈನಾನ್ಸ್ನಿಂದ ಆಗೋದು ನಾವು ಅನುದಾನ ಅದಕ್ಕೆ ಇಟ್ಟಿದ್ದೇವೆ. ನಮ್ಮ ಮಾಜಿ ಅಧ್ಯಕ್ಷರಾದ ಫಿರೋಜ್ರವರು ಇರುವಾಗ ಹಾಗೂ ಆಗಿನ ಸದಸ್ಯರು 15 ಸದಸ್ಯರಲ್ಲಿ ತುಂಬ ಮುತುವರ್ಜಿಯಿಂದ ಈ ಕಟ್ಟಡವನ್ನು ಮಾಡಲು ತುಂಬ ಸಲ ನಾವು ಜಿಲ್ಲಾ ಪಂಚಾಯತ್ಗಳಿಗೆ ಬೇಕಾದ ಅಧಿಕಾರಿಗಳೆಲ್ಲ ಮಾತಾಡಿ ಇದೊಂದು ಘಟಕವನ್ನು ನಮ್ಮ ಊರಿಗೆ ತಂದಿದ್ದೇವೆ. ಆದರೆ ಘಟಕವಾಗಿ ಒಂದು ಕಮ್ಮಿ ಅಂದರೆ ಒಂದು 3, 4, 5 ವರ್ಷ ಕಲಿಯಿತು. ಗಾಡಿಗೊಂದು ಸಾಧಾರಣ 3-3.5 ವರ್ಷ ಕಲಿಯಿತು.
ನೀವು ಕೇಳಿರ್ಬೋದು ಇದಕ್ಕೆ ಏನು ಲೇಟ್ ಅಂತ. ಇದು ಆಗಲು ಏನು ಕಾರಣ ಇಷ್ಟು ಲೇಟ್, ಇದೆಲ್ಲ ಇದ್ದು ನೀವು ಏಕೆ ಲೇಟ್ ಮಾಡಿದ್ದೀರಿ ಅಂತ. ಆದರೆ ಒಂದು ಕಾರಣ ಉಂಟು. ಜಿಲ್ಲಾ ಪಂಚಾಯತು ಇದರ ಈ ಕಸ ವಿಲೇವಾರಿ ಇದನ್ನು ನಮ್ಮ ಸಂಜೀವಿನಿ ಒಕ್ಕೂಟದವರಿಗೆ ವಹಿಸಿತ್ತು. ಯಾವುದು ಇಲ್ಲಿ ಮಾಡುವುದಿದ್ದರೆ ಕಸ ವಿಲೇವಾರಿ ಮಾಡುವುದಾದರೆ ಅದು ಸಂಜೀವಿನಿ ಒಕ್ಕೂಟದವರಿಂದ ಆಗಬೇಕಂತ ಒಂದು ಆದೇಶ ಇತ್ತು. ಆದರೆ ಅವರ ಒಕ್ಕೂಟದಲ್ಲಿ 165 ಸದಸ್ಯರಿದ್ದಾರೆ. ಒಂದೇ ಒಂದು ಸದಸ್ಯರು ಈ ಕಸ ತೆಗೆಯಲಿಕ್ಕೆ ಮುಂದೆ ಬರಲಿಲ್ಲ. ಎಲ್ಲಿ ಹೋದರೂ ಸಹ ಎಲ್ಲಿ ನಾವು ಗ್ರಾಮದಲ್ಲಿ ಹೋಗುವಾಗ ನಮಗೆ ಚೀಮಾರಿ ಆಗ್ತಿದ್ದರು. ಇದು ಯಾಕೆ ನಾನು ಹೇಳಿದ್ದೇನೆ ಅಂದರೆ, ಪಂಚಾಯತಿ ವತಿಯಿಂದ ಇದು ಲೇಟ್ ಆದದಲ್ಲ ಅಂತ ಗ್ರಾಮಸ್ಥರಿಗೆ ಒಂದು ಗೊತ್ತಾಗಲಿಕ್ಕೆ ನಾನು ಈ ವಿಚಾರವನ್ನು ನಿಮ್ಮ ಮುಂದಿಡ್ತೇನೆ. ದಾರಿಯಲ್ಲಿ ಹೋಗುವಾಗ ಅಲ್ಲಿ ಕಸ ಬಿಸಾಡುವಾಗ ನಮಗೆ ಬೈದಿದ್ದರು. ಇದು ನಮ್ಮ ಕಾರಣದಿಂದ ಲೇಟ್ ಆದದಲ್ಲ. ಪ್ರತಿ ಮೀಟಿಂಗ್ಗೆ ನಾನು ಅವರ ಹತ್ರ ಹೋಗಿ, ನಾನೀಗ ಒಂದು 10 ತಿಂಗಳು ಕರೆದು ಅಧ್ಯಕ್ಷರಾಗಿ ಪ್ರತಿ ಮೀಟಿಂಗ್ ಅವರು ನನ್ನ ಕರೆತರು ಹೋಗಿ ಒಂದು ಕಸ ಇದು ಮಾಡಿ ಅಂತ ಅವರು ನನಗೆ ಹೇಳೋದಂತಂದರೆ, ನಮ್ಮ ಹತ್ರ ಸಹ ಯಾರು ಎದುರು ಬರುವುದಿಲ್ಲ ಅಂತ. ಆಮೇಲೆ ನಾವು ಹತ್ರ ಹೇಳಿದ್ದೇವೆ, ನಿಮಗೆ ಆಗದಿದ್ದರೆ ಒಂದು ಲೆಟರ್ ಬರೆದು ಕೊಡಿ, ನಮ್ಮಿದು ಆಗುದಿಲ್ಲ, ನೀವು ಬೇರೆಯವ್ರ ಹತ್ರ ಮಾಡಿಸಿ ಅಂತ. ಏನಾದರೂ ಒಂದು ಇದು ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡುವ ಅಂತ. ಅದಕ್ಕೂ ಕೂಡ ಅವರು ಒಂದು ಕೊಟ್ಟರು, ಅದು ಪ್ರಯೋಜನ ಇಲ್ಲದ ಲೆಟರ್ ಕೊಟ್ಟರು. ಲಾಸ್ಟಿಗೆ ಏನು ಮಾಡುವುದಂತ ನಾವು ಹೀಗೆ ಮಾತಾಡಿರುವಾಗ ಈ ಸಂಜೀವಿನಿ ಒಕ್ಕೂಟದವರಿಗೆ ಒಂದು ಸಂಜೀವಿನಿ ಆಗಿ ನಮ್ಮ ಹಸಿರು ದಳದವರು ಬಂದರು. ಅವರು ಬಂದು ಅವರಿಗೆ ಒಂದು ಜೀವ ತುಂಬಿ ಅವರಿಗೆ ಟ್ರೈನಿಂಗ್ ಎಲ್ಲ ಕೊಟ್ಟು ಸ್ವಲ್ಪ ಮುಂದೆ ಬಂದರು. ಆಮೇಲೆ ಆದರೂ ಅವರ ಹತ್ರ ಇಷ್ಟರ ತನಕ ಒಂದು ಸದಸ್ಯರು ಸಿಗಲಿಲ್ಲ. ಇದು ಬೇಸರದ ಸಂಗತಿ. ನಾವು ಹುಬ್ಬಳ್ಳಿಯಿಂದ 5-6 ಜನ ಇಲ್ಲಿ ಬಂದು ಸುಮಾರು 16 ವರ್ಷ ಬೆಲ್ಮ ತೋಟದಲ್ಲಿ ಇಲ್ಲಿಯೇ ಮಂಗಳೂರು ಉಲ್ಲಾಲ ಕ್ಷೇತ್ರ ನಾಗರಿಕರಾಗಿದ್ದಾರೆ. ಈಗ ಅವರಿಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಮನೆ ಎಲ್ಲ ಆಗಿದೆ. ಅವರನ್ನು ತಂದು ಇವರ ಒಕ್ಕೂಟಕ್ಕೆ ಸೇರಿಸಿ ಇವತ್ತು ಕಸ ವಿಲೇವಾರಿ ನಾವು ಮಾಡ್ತೀವಿ. ಈ ಸಂಗತಿ ನಿಮ್ಮ ಹತ್ರ ಹೇಳ್ಬೇಕಿತ್ತು, ನನ್ನ ಉದ್ದೇಶವಾಗಿತ್ತು. ಯಾಕೆಂದ್ರೆ ಗ್ರಾಮಸ್ಥರಿಗೆ ಗೊತ್ತಿರಬೇಕಂತಷ್ಟೇ. ಇದು ನಮ್ಮ ಪಂಚಾಯತಿಂದ ಆಗಲಿ, ಮಾಜಿ ಅಧ್ಯಕ್ಷರವರಾಗಲಿ, ಮಾಜಿ ಸದಸ್ಯರು ಯಾರ ಖರ್ಚಿನಿಂದ ಇಷ್ಟು ಇದಾಗತ್ತಲ್ಲ. ಇಷ್ಟು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನನ್ನ ವಂದನೆಗಳು. ವೇದಿಕೆಯಲ್ಲಿ ನೆರೆದಿರುವಂಥ ಪಂಚಾಯತ್ ಅಧ್ಯಕ್ಷರಿಗೂ, ಎಲ್ಲ ಸದಸ್ಯರಿಗೂ, ಅದೇ ರೀತಿ ಪಂಚಾಯತ್ ಅಧಿಕಾರಿ ವರ್ಗದವರಿಗೂ, ಈ ಊರಿನ ಎಲ್ಲ ಜನರಿಗೂ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೂ ಮತ್ತು ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮ ನಮ್ಮ ಬಾವೂರು ಪಂಚಾಯತ್ ವಿಲೇವಾರಿ ಘಟಕದ ವಾಹನ ಉದ್ಘಾಟನಾ ಕಾರ್ಯಕ್ರಮವಾಗಿದೆ. ಈ ಗಾಡಿಯು ಎಲ್ಲರ ಮನೆಗೆ ತಲುಪಲಿದೆ. ಎಲ್ಲ ಮನೆಯವರು ನಿಮ್ಮ ಹಸಿ ಕಸ ಮತ್ತು ನಿಮ್ಮ ಮನೆಯ ಹಸಿ ಕಸ ಮತ್ತು ಒಣ ಕಸವನ್ನು ಬೇರೆ ಬೇರೆ ಮಾಡಿ ವಿಂಗಡಣೆ ಮಾಡಿ ಕೊಡಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ. ಮತ್ತು ಈ ಗ್ರಾಮವನ್ನು, ಈ ಗ್ರಾಮದ ಪರಿಸರವನ್ನು ಎಲ್ಲರೂ ಸ್ವಚ್ಛ ಗ್ರಾಮವನ್ನಾಗಿ ಮಾಡಲು ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಯಾರು ಕೂಡ ಕಸವನ್ನು ರಸ್ತೆ ಬದಿಗೆ ಹಾಕದೆ ನಿಮ್ಮ ಸ್ವಚ್ಛತೆಯನ್ನು ನೀವು ಕಾಪಾಡಿ ಅಂತ ಹೇಳಿ ನಾನು ಈ ಮೂಲಕ ಅಭಿನಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು ಮೊಹಮ್ಮದ್ ಅನ್ಸರ್ ಅವರು ಎಲ್ಲರಿಗೂ ಮುಂಜಾನೆಯ ಶುಭ ಕಾಮನೆಗಳು ಅರ್ಪಿಸುತ್ತಾ, ಪಾವೂರು ಗ್ರಾಮ ಪಂಚಾಯತ್, ಗಂಗಾ ಸಂಜೀವಿನಿ ಒಕ್ಕೂಟ, ಅದೇ ರೀತಿ ಹಸಿರು ದಳ ಇದರ ಜಂಟಿ ಆಶ್ರಯದಲ್ಲಿ ನಡೆಸಲ್ಪಡುವಂತಹ ಕಸ ವಿಲೇವಾರಿ ಘಟಕದ ವಾಹನ ಉದ್ಘಾಟನಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಗ್ರಾಮದ ಪ್ರಜೆಯಾಗಿರುವಂತಹ ಅಬ್ದುಲ್ ಮಜೀದ್ ರವರೇ, ಅದೇ ರೀತಿ ಉಪಾಧ್ಯಕ್ಷರಾಗಿರುವಂತಹ ಮೆಹರುನ್ನಿಸಾ ಬಶೀರ್ ಅವರೇ, ಅದೇ ರೀತಿ ಹಾಲಿ ಸದಸ್ಯರು ಮಾಜಿ ಅಧ್ಯಕ್ಷರು ಆಗಿರುವಂತಹ ಕಮರುನ್ನಿಸಾ ನೌಫಲ್ ರವರೇ, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಗೌರವಾನ್ವಿತ ಹಾಲಿ ಸದಸ್ಯರುಗಳೇ, ವೇದಿಕೆಯಲ್ಲಿರುವಂತಹ ಎಲ್ಲ ಆತ್ಮೀಯ ಪಂಚಾಯತ್ ಅಧಿಕಾರಿ ವೃತ್ತದವರೇ,
ಅದೇ ರೀತಿ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿರುವಂತಹ ಎಲ್ಲ ಮಾಜಿ ಸದಸ್ಯರುಗಳೇ, ಅಧ್ಯಕ್ಷರುಗಳೇ, ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿರುವಂತಹ ನನ್ನೆಲ್ಲ ಆತ್ಮೀಯ ಗೌರವಾನ್ವಿತ ಸಂಜೀವಿನಿ ಒಕ್ಕೂಟದ ಸದಸ್ಯರುಗಳೇ, ಹಸಿರು ದಳದ ಸದಸ್ಯರುಗಳೇ, ಅಂಗನವಾಡಿ ಕಾರ್ಯಕರ್ತರೇ, ಆಶಾ ಕಾರ್ಯಕರ್ತರೇ, ವಿದ್ಯಾರ್ಥಿನಿಯರೇ, ಶಾಲಾ ಮುಖ್ಯೋಪಾಧ್ಯಾಯರೇ, ಅದೇ ರೀತಿ ಗ್ರಾಮಸ್ಥರೇ, ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಕಳೆದ 5 ವರ್ಷಗಳಿಂದ ಘಟಕ ಕಟ್ಟಡ ಕಟ್ಟಿ ಅದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಯಾಕೆ ಇಷ್ಟು ಲೇಟಾಗಿ ನಾವು ಕಸ ಸಂಗ್ರಹ ಮಾಡುತ್ತೇವೆ ಎಂಬ ವಿಷಯವನ್ನು ನಮ್ಮ ಅಧ್ಯಕ್ಷರು ಸವಿಸ್ತಾರವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈ ಒಂದು ಘಟಕ ಕಳೆದ ಈ ನಮ್ಮ ಅವಧಿಗೆ ಮುಂಚೆ ಇದ್ದಂತಹ ಅಧ್ಯಕ್ಷರ ಫಿರೋಜ್ ಮಲಾರ್ ಅವರ ಅವಧಿಯಲ್ಲಿ ಆದಂತಹ ಘಟಕ, ಅದರ ನಂತರದ ಅವಧಿಯಲ್ಲಿ ಅಧ್ಯಕ್ಷರಾಗಿರುವಂತಹ ಕಮರುನ್ನಿಸಾ ನೌಫಲ್ ಅವರ ಅಧ್ಯಕ್ಷತೆಯಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯಗಳು ಜಿಲ್ಲಾ ಪಂಚಾಯತ್ ಅದೇ ರೀತಿ ತಾಲೂಕ್ ಪಂಚಾಯತ್ನ ಎಲ್ಲ ಸಹಕಾರದೊಂದಿಗೆ ಮಾಡಿ ಈಗ ಅದನ್ನು ಕಟ್ಟಡವನ್ನು ಉದ್ಘಾಟನೆ ಮಾಡಿ ನಾವೊಂದು ಈ ನಮ್ಮಲ್ಲಿ ಗಾಡಿ ಇದೆ, ಕಸ ಹೇಗೆ ಸಂಗ್ರಹ ಮಾಡ್ಬೇಕಂತ ನಾವೆಲ್ಲ ಚಿಂತನೆ ಮಾಡುವಾಗ ನಮ್ಮ ಸಂಜೀವಿನಿ ಒಕ್ಕೂಟದ ಸರಿಸುಮಾರು 180 ಸದಸ್ಯರಿರುವಂತಹ ನಮ್ಮ ಮಹಿಳಾ ಮಣಿಗಳ ಒಂದು ಸಂಜೀವಿನಿ ಒಕ್ಕೂಟ ನಮ್ಮ ಗ್ರಾಮಕ್ಕೆ ಸಂಜೀವಿನಿ ಆಗಬೇಕಿತ್ತು. ಅವರಿಂದಲೇ ದುರದೃಷ್ಟವಶಾತ್ ಇಷ್ಟು ಲೇಟ್ ಆಗಲಿಕ್ಕೆ ಕಾರಣ ಎಂಬ ಒಂದು ಮನಸ್ಸಿನ ನೋವನ್ನು ನಾನು ನಿಮ್ಮ ಸಭೆಯ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸಂಜೀವಿನಿ ಒಕ್ಕೂಟಕ್ಕೆ ಈಗ ಸಂಜೀವಿನಿಯಾಗಿ ಬಂದವರೇ ನಮ್ಮ ಹಸಿರು ದಳದವರು. ಅದಕ್ಕಿಂತ ಮುಂಚೆ ನಾವೆಲ್ಲೊಮ್ಮೆ ಪ್ರಯತ್ನ ಪಟ್ಟು ನಮ್ಮ ಕಸವನ್ನು ಪ್ರೈವೇಟ್ ಅವರ ಮುಖಾಂತರ ಸಂಗ್ರಹ ಮಾಡಿ ಕೊಡುವ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಒಂದು ಕಾರ್ಯ ಯೋಜನೆಯನ್ನು ಹಮ್ಮಿಕೊಂಡ್ವಿ. ಆಗ ಜಿಲ್ಲಾ ಪಂಚಾಯತ್ ಮತ್ತೊಂದು ಸರ್ಕ್ಯುಲರ್ ಬಂತು, ಘಟಕ ಇರುವಂತಹ ಯಾವುದೇ ಪಂಚಾಯತ್ ತಮ್ಮ ತ್ಯಾಜ್ಯವನ್ನು ಸಂಗ್ರಹ ಮಾಡಿ ಅದನ್ನು ಹೊರ ಗುತ್ತಿಗೆಗೆ ನೀಡುವಂತಿಲ್ಲ ಎಂದು ಆದೇಶ ಬಂದ ಪ್ರಕಾರ ನಮಗೆ ಅದು ಮಾಡಲಿಕ್ಕೆ ನಿರ್ವಾಹವಿರಲಿಲ್ಲ. ಕಾಲಕ್ರಮೇಣ ನಮ್ಮ ಅವಧಿ ಮುಗಿಯಿತು. 2.5 ವರ್ಷದ ಅವಧಿಯ ನಂತರ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯಾದರು. ಅವರ ಪರಿಶ್ರಮದಿಂದ ನಮ್ಮ ಅಧ್ಯಕ್ಷರು ಅದೇ ರೀತಿ ಉಪಾಧ್ಯಕ್ಷರು ತಾವು ಅಧಿಕಾರ ವಹಿಸಿದ ಮಾರನೇ ದಿವಸನೇ ಒಂದು ಸ್ಲೋಗನ್ ಇತ್ತು, ನಮ್ಮ ಗ್ರಾಮ ಸ್ವಚ್ಛ ಗ್ರಾಮ ಎಂಬ ಸ್ಲೋಗನ್ ಇಟ್ಕೊಂಡು ನಮ್ಮ ಅಧ್ಯಕ್ಷರು ಕಳೆದ ಸ್ವಾತಂತ್ರ್ಯ ದಿವಸದ ಸ್ವಾತಂತ್ರ್ಯ ಭಾಷಣವನ್ನು ಸ್ವಚ್ಛತೆಯ ಸಂದೇಶವನ್ನಾಗಿ ಸಾರಿದರು. ಆದರೆ ದುರದೃಷ್ಟವಶಾತ್ 10 ತಿಂಗಳು ಬೇಕಾಯಿತು ನಮಗೆ ಈ ಕಸ ಸಂಗ್ರಹ ಮಾಡಲು. ದೇವರು ತಾನು ಇಚ್ಛಿಸದ್ದನ್ನೇ ಮಾಡುತ್ತಾನೆ ಎಂಬುದಕ್ಕೊಂದು ನಿದರ್ಶನವಾಗಿದೆ. ನಾವು ಎಷ್ಟು ಕಷ್ಟಪಟ್ಟರೂ ಅದಕ್ಕೊಂದು ದಿನಾಂಕ ಎಂಬ ನಿಗದಿ ಇರುತ್ತೆ. ಆ ದಿನಾಂಕದಲ್ಲಿ ಆಗುತ್ತೆ ಎಂಬುದಕ್ಕೆ ಈ ಒಂದು ಸಭಾ ಕಾರ್ಯಕ್ರಮ ಸಾಕ್ಷಿ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ. ಈಗ ಸಂಜೀವಿನಿ ಒಕ್ಕೂಟದಲ್ಲಿರುವಂತಹ 180ಕ್ಕೆ ಸರಿಸುಮಾರು 180 ಸದಸ್ಯರಿರುವಂತಹ ಈ ಒಂದು ಸಂಜೀವಿನಿ ಒಕ್ಕೂಟ ತಮ್ಮ ಸಂಜೀವಿನಿ ಒಕ್ಕೂಟದ ಮೀಟಿಂಗ್ ಅಲ್ಲಿ ಸರಿಸುಮಾರು ಅರ್ಧದಷ್ಟು ಮಂದಿ ಭಾಗವಹಿಸ್ತಾರೆ. ಯಾಕಂದ್ರೆ ಸಂಜೀವಿನಿ ಒಕ್ಕೂಟ ಮಹಿಳಾ ಸಬಲೀಕರಣಕ್ಕೆ ಇರುವಂತಹ ಒಂದು ಒಕ್ಕೂಟವಾಗಿ ಕಾರ್ಯವ್ಯಾಪ್ತಿ ಆಗ್ತಾ ಇದೆ. ಆ ಒಕ್ಕೂಟದ ವ್ಯಾಪ್ತಿ ಎಷ್ಟಿದೆ ಅಂದ್ರೆ ಕೇವಲ ಲಾನ್ ಅನ್ನು ಪಡೆದು ತಮ್ಮನ್ನು ಅಭಿವೃದ್ಧಿಪಡಿಸಿದ ಸಾಲರು ಆ ಲಾನ್ ಅನ್ನು ಪಡೆದು ಸರ್ಕಾರದಿಂದ ಬರೆದಂತಹ ಈ ಲಾನ್ ತನ್ನ ವೈಯಕ್ತಿಕವಾದಂತಹ ಜೀವನವನ್ನು ಯಾವ ರೀತಿಯಲ್ಲಿ ಸುಧಾರಿಸುತ್ತೋ ಅದೇ ರೀತಿ ಆ ಸುಧಾರಣೆಗಿಂತ 1 ಪಟ್ಟು ಹೆಚ್ಚು ನಮ್ಮ ಗ್ರಾಮವನ್ನು ಸುಧಾರಣೆ ಮಾಡಬೇಕಾದಂತ ಕರ್ತವ್ಯ ನಿಮ್ಮ ಮೇಲಿದೆ ಎಂದು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಮಾನ್ಯ ಸಂಜೀವಿನಿಯ ನಿಮ್ಮನ್ನು ನಾವು ಬೊಟ್ಟು ಮಾಡುವುದಲ್ಲ, 180 ಸದಸ್ಯರಿರುವಂತಹ ಈ ಸಂಜೀವಿನಿಯ ಮಹಿಳಾ ಮಣಿಗಳಲ್ಲಿ ನಮಗೆ ಕಸ ವಿಲೇವಾರಿ ಮಾಡಲಿಕ್ಕೆ ಕನಿಷ್ಠ ಪಕ್ಷ 3 ಜನ ಮಹಿಳಾ ಮಣಿಗಳು ನಮಗೆ ಸಿಗಲಿಲ್ಲ ಎಂಬ ಬೇಸರವನ್ನು ಈ ವೇದಿಕೆ ಮುಂಭಾಗದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 4-5 ತಂಡಗಳು ಹುಬ್ಬಳ್ಳಿಯಿಂದ, ಧಾರವಾಡದಿಂದ, ಅದೇ ರೀತಿ ಚಿಕ್ಕಮಗಳೂರಿನಿಂದ ಬಂದರು. ಇಲ್ಲಿಯ ವ್ಯವಸ್ಥೆಯನ್ನು ನೋಡಿ ಕೆಲವರು ವಾಪಸ್ ಹೋದರು. ಈಗ ಹುಬ್ಬಳ್ಳಿಯಿಂದ ಈ ಕಡೆಗೆ ಬೆಲ್ಮದೋಟದಲ್ಲಿ ವಾಸಿಸುವಂತಹ ಒಂದು ತಂಡವನ್ನು ಕರೆದುಕೊಂಡು ಬಂದು ಅವರ ಆಧಾರ್ ಕಾರ್ಡ್ ಅನ್ನು, ಅವರ ಬ್ಯಾಂಕ್ ಬುಕ್ ಅನ್ನು
ನಿಮ್ಮ ಸಂಜೀವಿನಿ ಒಕ್ಕೂಟದ ಲೀಸ್ಟ್ ಅಲ್ಲಿ ಸೇರಿಸಿ ಅವರನ್ನು ನಿಮ್ಮ ಸಂಜೀವಿನಿ ಒಕ್ಕೂಟದ ಭಾಗವಾಗಿ ಮಾಡಿ ಈಗ ಅವರು ನಿಮ್ಮ ಸಂಜೀವಿನಿ ಸದಸ್ಯರು 180ರಲ್ಲಿ 5 ಜನರನ್ನು ಸೇರಿಸಿ 185 ಜನರನ್ನು ಮಾಡಿ ಈಗ ನಮ್ಮ ಪಾವೂರು ಪಂಚಾಯತ್ನ ಗಂಗಾ ಸಂಜೀವಿನಿಯವರೇ ನಮ್ಮ ಕಸ ವಿಲೇವಾರಿ ಮಾಡುತ್ತಿದ್ದಾರೆ ಎಂಬ ಸಂತೋಷವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತೆ ಇನ್ನೊಂದು ಮುಖ್ಯ ವಿಚಾರ, ನಮಗೆ ಈ ಸಂಜೀವಿನಿ ಒಕ್ಕೂಟಕ್ಕೆ ಸಂಜೀವಿನಿಯಾಗಿ ಬಂದಂತಹ ಹಸಿರು ದಳದ ಎಲ್ಲ ಸಿಬ್ಬಂದಿ ವರ್ಗದವರು, ಅವರಿಗೆ ಸಹಕಾರ ನೀಡಿದಂತಹ SBI ಫೌಂಡೇಶನ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಈ ತುಂಬಿದ ಸಭೆಯಲ್ಲಿ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಗ್ರಾಮದ ಮುಖ್ಯ ಮೂಲೆಗೂ ಸಂಚರಿಸಿ ಪ್ರತಿಯೊಂದು ಮನೆಗೂ ಹೋಗಿ ನಮ್ಮ ತ್ಯಾಜ್ಯ ಘಟಕದ ಉದ್ಘಾಟನೆ, ಅದೇ ರೀತಿ ತ್ಯಾಜ್ಯವನ್ನು ಯಾವ ರೀತಿ ವಿಂಗಡಣೆ ಮಾಡಬೇಕು, ಅದೇ ರೀತಿ ನಮ್ಮ ಪಾವೂರು ಗ್ರಾಮವನ್ನು ಸ್ವಚ್ಛ ಗ್ರಾಮ ಮಾಡುವಲ್ಲಿ ನಮ್ಮ ಪಾತ್ರ ಏನು ಎಂಬ ವಿಷಯದ ಬಗ್ಗೆ ಸವಿಸ್ತಾರವಾಗಿ ಮನವರಿಕೆ ಮಾಡಿ ಗ್ರಾಮದ ಮುಖ್ಯ ಮೂಲೆಗೂ ಸಂಚರಿಸಿ ಒಂದು ಒಳ್ಳೆಯ ಅಭಿಪ್ರಾಯದೊಂದಿಗೆ ಈ ಒಂದು ಸಭಾ ಕಾರ್ಯಕ್ರಮದ ಸದಾ ಖರ್ಚು ವೆಚ್ಚಗಳನ್ನು ಅವರೇ ಭರಿಸಿ ನಮಗೊಂದು ಸಂಜೀವಿನಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಹಸಿರು ದಳದ ಎಲ್ಲ ನೇತಾರರಿಗೆ, ಅದರಲ್ಲೂ ಮುಖ್ಯವಾಗಿ ಲಕ್ಷ್ಮೀಕಾಂತ್ ಇರಲಿ, ಅದೇ ರೀತಿ ನಾಗರಾಜ್ ಇರಲಿ, ಅದೇ ರೀತಿ ಈ ಪಾವೂರು ಪಂಚಾಯತ್ನ ಸೂಪರ್ವೈಸರ್ ಆಗಿರುವಂತಹ ಮಲ್ಲಿಕಾರವರಿರಲಿ, ಎಲ್ಲರಿಗೂ ನನ್ನ ಮನದಾಳದ ಅಭಿನಂದನೆ ಸಲ್ಲಿಸುತ್ತಾ ಇನ್ನು ಮುಂದಕ್ಕೆ ಒಳ್ಳೆಯ ರೀತಿಯಲ್ಲಿ ಕಸ ಸಂಗ್ರಹವಾಗಲಿ, ಅದೇ ರೀತಿ ನಾವು ಅಧಿಕಾರಕ್ಕೆ ಬಂದ ಆ ಅವಧಿಯಲ್ಲಿ ನಮ್ಮ ಈ ಘಟಕ ಉದ್ಘಾಟನೆ ಅದೇ ರೀತಿ ಅದರ ಯಾವ ರೀತಿಯಲ್ಲಿ ಕಸವನ್ನು ಸೇಕರಿಸಿ ಅದನ್ನು ವಿಲೇವಾರಿ ಮಾಡಬೇಕೆಂಬ ವಿಷಯದಲ್ಲಿ ನಮ್ಮನ್ನು ನಿರ್ಜ ಮಾಡಲು ಬಿಡದಂತಹ ವಲಯ ಡಿಸೋಜ ಇರಲಿ, ಅದೇ ರೀತಿ ನಮ್ಮೆಲ್ಲರ ಆತ್ಮೀಯರು ಮಾರ್ಗದರ್ಶಕರಾಗಿರುವಂತಹ ಪತ್ರಕರ್ತರಾಗಿರುವಂತಹ ಅನ್ಸಾರ್ ಇಮೋಲಿ ಸರ್ ಅವರೇ, ಅದೇ ರೀತಿ ನಮಗೆ 4-5 ಬಾರಿ ಮಾಹಿತಿ ನಮ್ಮ ಘಟಕದ ಬಗ್ಗೆ, ಅದೇ ರೀತಿ ಕಸ ವಿಲೇವಾರಿಯ ಬಗ್ಗೆ ಮಾಹಿತಿಯನ್ನು ನೀಡಿದಂತಹ ಕೃಷ್ಣ ಮೂಲ ಸರ್, ಅದೇ ರೀತಿ ಸೀನಾ ಶೆಟ್ಟರ್ ಅವರನ್ನು ಈ ಸಂದರ್ಭದಲ್ಲಿ ನಿರ್ವಹಿಸುತ್ತಾ ಇನ್ನು ಮುಂದೆ ನಮ್ಮ ಪಂಚಾಯತ್ ವ್ಯಾಪ್ತಿಯ ಒಂದು ಏನು ಈ ಕಸಗಳು ಇಲ್ಲದಾಗಲಿ ನಮ್ಮ ಪಾವೂರು ಪಂಚಾಯತ್ ಅನ್ನು ಸ್ವಚ್ಛ ಗ್ರಾಮವನ್ನಾಗಿ ಪರಿವರ್ತಿಸಲು ನಾವೆಲ್ಲರೂ ಸಹಕಾರಿಯಾಗೋಣ. ಎಲ್ಲರ ಆಶಾಭಾವವಾಗಿ ಇವತ್ತು ಗಾಡಿ ಉದ್ಘಾಟನೆಯಾಗಿ ವಾರಕ್ಕೆ 3 ಬಾರಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ಆ ಮನೆ ಬಾಗಿಲಿಗೆ ಬರುವಾಗ ಹಸಿರು ಕಸ ಬೇರೆ, ಒಣ ಕಸ ಬೇರೆ, ಅದೇ ರೀತಿ ಮನೆಯಲ್ಲಿ ಆಗುವಂತ ಡೈಪರ್ಸ್ ಅಪಾಯಕಾರಿ ವೇಸ್ಟ್ ಅನ್ನು ಬೇರೆ ಸಂಗ್ರಹ ಮಾಡಿ ನಮಗೆ ಸಹಕರಿಸಬೇಕೆಂದು ಈ ಸಂದರ್ಭದಲ್ಲಿ ವಿನಮ್ರವಾಗಿ ವಿನಂತಿಸುತ್ತಾ ನನ್ನ ಮಾತಿನಲ್ಲಿ ಏನಾದರೂ ತಮಗೆ ಬೇಸರವಾಗಿದ್ದಲ್ಲಿ ನಾನು ಕ್ಷಮೆಯನ್ನು ಯಾಚಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಪಾವೂರು, ಜೈ ಸ್ವಚ್ಛ ಗ್ರಾಮ. ಪಾವೂರು ಗ್ರಾಮ ಪಂಚಾಯತಿನ ಕಸದ ಘಟಕ ಚಾಲನೆ ನೀಡಿದಂಥ ಪಾವೂರು ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಅನೇಕಳ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರೇ, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ನೋಡ್ರವರೇ, SBI ಬ್ಯಾಂಕಿನ ಮುನಿರಾದ ಲತಾ ಮೇಡಮ್ ಅವರೇ, ನಮ್ಮ VA ಅವರೇ ಮತ್ತು ವೇದಿಕೆಯ ಮೇಲಿದ್ದ ಎಲ್ಲ ಮಾಜಿ ಅಧ್ಯಕ್ಷರೇ, ಸದಸ್ಯರೇ, ಹಾಲಿ ಸದಸ್ಯರೇ, ವೇದಿಕೆಯ ಮುಂಭಾಗಿದ್ದ ಎಲ್ಲ ಗೌರವಿತ ಪಾವೂರಿನ ಮಾಜಿ ಸದಸ್ಯರೇ, ಗ್ರಾಮಸ್ಥರೇ, ಪುಟಾಣಿ ಮಕ್ಕಳೇ, ಎಲ್ಲ ಶಾಲೆಯ HMಗಳೇ ಮತ್ತೆ ಆಶಾ ಕಾರ್ಯಕರ್ತರೇ, ಅಂಗನವಾಡಿ ಕಾರ್ಯಕರ್ತರೇ, ನಮ್ಮ ಪಂಚಾಯತ್ ಸಿಬ್ಬಂದಿಯವರೇ, ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರುತ್ತಾ ಗ್ರಾಮ ಪಂಚಾಯತ್ನ ಬಗ್ಗೆ ಅಧ್ಯಕ್ಷರು ಮತ್ತು ಮಾಜಿ ಉಪಾಧ್ಯಕ್ಷರು ತುಂಬಾ ಮಾತಾಡಿದ್ರು. ಇಷ್ಟೊಂದು ಕೇಳಿದಿಷ್ಟೇ, ಕಸ ಏನ್ ಮಾಡ್ಬೇಕು ಅಂತ, ಕಸ ಬಿಸಾಬಾರ್ದು, ಏನ್ ಮಾಡ್ಬೇಕು, ನಾವು ತಿನ್ಬೇಕು ಅಷ್ಟೇ ಅಂತ ನಾವು ಯೋಚನೆ ಮಾಡಿದ್ದಷ್ಟೇ. ಬಿಸಾಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಬೈಗಳು ತುಂಬಾ ಕೇಳಿದೀವಿ, ಏನ್ ಮಾಡ್ಬೇಕು, ವ್ಯವಸ್ಥೆ ಇಲ್ಲ ನಮ್ಮ ಹತ್ರ, ವ್ಯವಸ್ಥೆಯನ್ನೆಲ್ಲ ಸವಿಸ್ತಾರವಾಗಿ ಹೇಳಿದೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೀನಿ, ಪಾವೂರಿನ ಗ್ರಾಮಸ್ಥರೇ, ಕಸ ಗಾಡಿ ಬಂದಿದೆ, ಇನ್ನು ಗಾಡಿಗೆ ಬೈಯೋದು ಬೇಡ, ಮತ್ತು ಸಿಬ್ಬಂದಿಗೆ ಬೈಯೋದು ಬೇಡ. ಸ್ವಂತ ಖುಷಿಯಿಂದ ನಾವು ಕೂಡ ಸಿಬ್ಬಂದಿಯಾಗಿ ಆ ಕಸವನ್ನು ವಿಂಗಡಣೆ ಮಾಡಿ ಅವರಿಗೆ ಕೊಡಬೇಕಾಗಿ ತಮ್ಮನ್ನೇ ವಿನಂತಿಸ್ತಾ ಇದ್ದೀವಿ.
ಇದೊಂದು ನಾನು ಅಭಿನಂದನೆ ಕೊಡಬೇಕಾಗಿದ್ದು ನಮ್ಮವರಿಗೆಲ್ಲ. ಏನು ಅಪೇಕ್ಷೆ ಪಡದೆ ಹಸಿರುದವರು ಒಂದು ತಿಂಗಳಿಂದ ಎಷ್ಟು ಸಲ ಬಂದರು ಅಂತ ನನಗೆ ಗೊತ್ತಿಲ್ಲ. ಅವರು ಎಷ್ಟು ಸಲ ಗ್ರಾಮಸ್ಥರಿಗೆ ಬಂದರು, ಆ ಗ್ರಾಮದ ಬಗ್ಗೆ ಏನೆಲ್ಲ ಮಾತಾಡಿದ್ರು. ಮನೆ ಮನೆಗೆ ಹೋದಾಗ ನಾನು ಕೇಳಿದ ಬಗ್ಗೆ 2-3 ಕಡೆ ಮನೆಯಲ್ಲಿ ಬೈದವರು ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಯಾಕೆ ಬೈಕ್ ಕೇಳಬೇಕು, ಬೈಗಳು ಕೇಳಬೇಕು. ಅವ್ರು ನಮ್ಮ ಸಿಬ್ಬಂದಿ ಕೂಡ ಅಲ್ಲ, ಸಹಿಸ್ಕೊಂಡು ಬಂದಿದ್ದಾರೆ. ಅವ್ರು ಹೇಳ್ತಾರೆ ಅಂದ್ರೆ ಇದು ಬೈತಾ ಇರ್ತಾರೆ, ನಾವು ಕೇಳಲೇಬೇಕಾಗುತ್ತೆ ಅಂತ ಹೇಳಿದೆ. ನಾನು ಅವರಿಗೂ ಈ ಸಂದರ್ಭದಲ್ಲಿ ಎಲ್ಲ ಹಸಿರುಗಳ ಎಲ್ಲ ಸದಸ್ಯರಿಗೂ ಕೂಡ ನಾನು ಸಂದರ್ಭದಲ್ಲಿ ಅಭಿನಂದನೆ ತಾವು ಗಮನಿಸಿದ ಪಂಚಾಯತ್ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇಷ್ಟೊಳಗೆ ನಮ್ಮ ಗ್ರಾಮದಲ್ಲಿ ಮಾತ್ರ ಕಸ ಬಿಸಾಡಿದಲ್ಲ, ಎಲ್ಲರೂ ಬಿಸಾಡಿದ್ದಾರೆ. ಹೆಸರು ಬಂದದ್ದು ಪಾವನಿಗೆ ಮಾತ್ರ. ಯಾಕೆ ಘಟಕ ನಾವು ಮಾಡಲಿಲ್ಲ, ಗಾಡಿ ಯಾಕೆ ಮಾಡಲಿಲ್ಲ ಅಂತೇಳಿ ಇನ್ನು ಆರೋಪ ಹೋಯಿತು ಅಂತ ನಾನು ಇದು ಭಾವಿಸ್ತಾ ಇದ್ದೇನೆ. ಮುಂದೆ ನಾನು ಸಿಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಗ್ರಾಮಸ್ಥರಿಗೆ ಎಲ್ಲ ಕಸ ತಂದು ಅದು ಪಾವಡಿದಂತ ಹೆಸರು. ನನಗೆ ಅಧಿಕಾರಿಗಳು ಹೇಳಿದ್ದಿದೆ ಪಾವಡಿದ ಕಸ ಅಂತೇಳಿ. ಮತ್ತೆ ಪಂಚಾಯತ್ನವರು ಸೀದೆ ಹೇಳಿದ್ದಿದೆ, ನಮ್ಮ ಒಟ್ಟಿಗೆ ಇರ್ತಾರೆ ಅವರು, ಅದು ಪಾವಡಿದ ಕಸ, ನೀವು ಮಾಡಲಿಲ್ಲ ಅದು ನಿಮ್ಮಿಂದ ಕಸ ಅಂತೇಳಿ. ಇನ್ನು ಅದರೊಂದು ಅವಕಾಶ ಇಲ್ಲದಾಗೆ ಮಾಡಿದ ಹಸಿರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕಸವನ್ನು ವಿಂಗಡಣೆ ಮಾಡೋದಕ್ಕಿಂತ ಅದರ ಒಂದು ಸಣ್ಣ ಮೊತ್ತ ಇದ್ದೀವಿ ನಾವು, 100 ರೂಪಾಯಿ. ಯಾರಿಗಾದ್ರೂ ಬೇಜಾರಿಗೆ ಕೊಡೋದು 100 ರೂಪಾಯಿ ಕೊಡ್ಲಿಕ್ಕೆ? ಇಲ್ಲಿದ್ದವರಿಗೆ 100 ರೂಪಾಯಿ ಜಾಸ್ತಿ ಆಯ್ತಾ? ಯಾರಿಗಾದ್ರು ನಮ್ಮ ಗ್ರಾಮಸ್ಥರಿಗೆ 100 ರೂಪಾಯಿ ಜಾಸ್ತಿ ಆಯ್ತಾ? ತಿಂಗಳಿಗೆ 100 ರೂಪಾಯಿ. ಇಸ್ವರವ್ರು ಹೇಗೆ ಕಸ ಜಾಸ್ತಿ ಆಯ್ತಾ 100 ರೂಪಾಯಿ? ಎಷ್ಟು? ಅದನ್ನು ಕೂಡ ನಾವು ಲೆಕ್ಕ ಮಾಡಿ ನೋಡಿದ್ದೇವೆ. ಈ ಕಸ ವಿಂಗಡಣೆ ಮಾಡಬೇಕಾದ್ರೆ ಅವರಿಗೆ 60ರಿಂದ 70,000 ರೂಪಾಯಿ ಖರ್ಚು ಬೀಳುತ್ತೆ. ಗಾಳಿ ಬಿಟ್ಟು ಅದು ಎಲ್ಲದನ್ನು ಕೂಡ ನಮಗೆ ಅಷ್ಟು ದುಡ್ಡು ಆಗುದಿಲ್ಲ. ತಾಲೂಕು ಪಂಚಾಯತ್ ಅಧ್ಯಕ್ಷರು ಮಾಜಿ ನಮ್ಮ ಪಾವೂರು ಗ್ರಾಮದಲ್ಲಿ ಇದ್ರು, ಅವ್ರಿಗೆ ಗೊತ್ತಿದೆ ಎಷ್ಟು ಏನು ಅಂತ. ಇದು ಕೂಡ ನೀವು ಅರ್ಥ ಮಾಡ್ಕೊಳ್ಳಿ. 100 ರೂಪಾಯಿ ಅಂತ ಹೇಳುವಾಗ ಜಾಸ್ತಿ ಇರ್ಬೋದು, ಗೊತ್ತಿಲ್ಲ ನನಗೆ, ಕಷ್ಟವಾಗಿರ್ಬೋದು. ನಾವು ಒಂದು ದಿವಸದ ಒಂದು ಊಟಕ್ಕೆ 100 ರೂಪಾಯಿ ಆಗಿದೆ ಈಗ, ಆ ಪರಿಸ್ಥಿತಿ ಆಗಿದೆ. ಅದರಿಂದ 5 ಜನ ಸಿಬ್ಬಂದಿ ಮತ್ತೆ ಆ ಗಾಡಿಗೆ ಡೀಸೆಲ್ ಮತ್ತೆ ಅದಕ್ಕೆ ಟ್ಯಾಕ್ಸ್ ಕಟ್ಟು ಇಷ್ಟೊಳಗೆ 4 ವರ್ಷ ಟ್ಯಾಕ್ಸ್ ಮತ್ತು ಇನ್ಸೂರೆನ್ಸ್ ನಾವು ಪಂಚಾಯತ್ ಭರಿಸಿದ್ದು. ಗಾಡಿ ಹೇಗೂ ಬಂತು, ಅದು ನಿಂತು ಕೂಡ ಟ್ಯಾಕ್ಸ್ ಮತ್ತು ಇನ್ಸೂರೆನ್ಸ್ ಭರಿಸಲಿಕ್ಕಿದೆ. 1 ವರ್ಷಕ್ಕೆ 30,000 ಇನ್ಸೂರೆನ್ಸ್ ಕಟ್ತಾ ಇದ್ದೀವಿ. ಇದು ಕೂಡ ನಾವು ಭರಿಸ್ತಾ ಇದ್ದೀವಿ. ಇನ್ನು ಮುಂದೆ ಅದು ಆ ದುಡ್ಡನ್ನು ಪ್ರೀತಿಪೂರ್ವಕವಾಗಿ 100 ರೂಪಾಯಿಯನ್ನು ಕೊಟ್ಟು ಸಹಕರಿಸಬೇಕು. ನೀವು 40-50 ಅಂತ ಹೇಳಿದ್ದಾರೆ. ಒಂದು ಎಂತ ಹೇಳ್ತಾರೆ, ಸಣ್ಣ ಅಮೌಂಟ್ ಅಂತ ಹಾಕಿದ್ದೀವಿ, ಅದಕ್ಕಿಂತ ಜಾಸ್ತಿ ಕೂಡ ಹಾಕ್ಲಿಕ್ಕೆ ಬೇರೆಯವರಿಗೆ ಹೇಳ್ತಾ ಇದ್ರು, ನಾವು ಒಪ್ಪಲಿಲ್ಲ. ಇದೆಲ್ಲ ಆದ ನಂತರ ಇದೆಲ್ಲ ಕಸ ಬಂದು ನಮಗೆ ಲಾಭ ಆದರೆ ಅದನ್ನು ಕೂಡ ನಾವು 0 ಮಾಡಲಿಕ್ಕೆ ರೆಡಿ ಇದ್ದೀವಿ. ಯಾವುದನ್ನು 0 ಮಾಡಲಿಕ್ಕೆ ರೆಡಿ ಇದ್ದೀವಿ. ಅದರಿಂದ ಲಾಭ ಆಗ್ಬೇಕು ನಮ್ಮ ಕಸದಿಂದ. ಪಾವೂರು ಗ್ರಾಮ ಪಂಚಾಯತ್ನಲ್ಲಿ ಅನುದಾನ ಸರ್ಕಾರದಿಂದ ಬರ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಇರ್ಬೋದು, ಸರ್ಕಾರ ಬೇಕಾದಷ್ಟು ಕೊಡ್ತಾ ಇದೆ, ಹಾಗೆ ನಾವು ಮಾಡಲ್ಲ ಅಂತ ಅಲ್ಲ. ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ತುಂಬಾ ಕಡಿಮೆ ಇದೆ, ನಿರ್ವಹಣೆಗೆ ಕಷ್ಟ ಇದೆ. ಇದು ಎಲ್ಲ ಇಲ್ಲಿದ್ದ ಮಾಜಿಗಳೆಲ್ಲ ಗೊತ್ತಿರಬೇಕು, ಗೊತ್ತಿದೆ ಅವರಿಗೆ. ನಿರ್ವಹಣೆಗೆ ಕಷ್ಟ ಇದೆ, ಅದಕ್ಕೆ 100 ರೂಪಾಯಿ ಇಟ್ಟಿದ್ದೀವಿ. ಇದನ್ನು ಬೈಯದೆ ಪ್ರೀತಿಪೂರ್ವಕ ಕೊಡಬೇಕು ನೀವು, ಮತ್ತೆ ಸಹಕರಿಸಬೇಕು. ಇನ್ನೊಂದು ಗಾಡಿ ಬರದಿದ್ದರೆ ಎಲ್ಲೆಲ್ಲಿ ಬಂದಿಲ್ಲ, ಇವರು ಹೇಳಿ ಅಷ್ಟು ಹೇಳಿದ್ದಾರೆ, ಅಲ್ಲಲ್ಲಿ ಟೀಮ್ ಮಾಡ್ತೀವಿ, ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೀವಿ. ಎಲ್ಲಿ ಬರಲಿಲ್ಲ ಫೋನ್ ಮಾಡಿ ಅವರ ಸೂಪರ್ವೈಸರ್ ಅವರಿಗೆ, ನಮ್ಮ ಪಂಚಾಯತ್ ಅಧ್ಯಕ್ಷರಿಗೆ, ಪೀಠರಿಗೆ ಹೇಳಿದ್ರೆ ಉತ್ತಮ. ಯಾವುದೇ ಕಸ ತೆಗೆಯುವವರಿಗೆ ಬೈಯದೆ, ಯಾಕಂದ್ರೆ ನಮ್ಗೆ ಎಷ್ಟು ಗಲೀಜು ಕಾಣ್ತದ, ಅವರು ಗಲೀಜು ಕಾಣ್ಬಹುದಾ? ಕಸ ಮುಟ್ಟುವ ಗಲೀಜು ಕಾಣ್ಬಹುದಾ? ಅದನ್ನು ಕೂಡ ಅದು ನಾವು ಗಲೀಜು ಮಾಡದ ರೀತಿ, ಒಣ ಕಸ ಮತ್ತು ಹಸಿ ಕಸ 2 ಮಾಡಲಿಕ್ಕೆ ಹೇಳಿದ್ದಾರೆ. ಅದನ್ನು ಕೂಡ ಗಲೀಜು ಆಗದ ರೀತಿಯಲ್ಲಿ ಮಾಡಿ
ವಿಂಗಡಿಸಿ ಕೊಡಬೇಕೆಂದು ವಿನಂತಿಸ್ತಾ ಇದ್ದೇನೆ. ಈಗಾಗಲೇ ಮಾಜಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಹೇಳಿದರು ಸಂಜಯ್ ಒಬ್ಬರು ಬರಲಿಲ್ಲ ಅಂದ್ರೆ. ಯಾಕೆ ಬರಲಿಲ್ಲ? ಅಷ್ಟು ಗಲೀಜಿದೆ ಅಂತ ಅವ್ರ ಲೆಕ್ಕ. ಕಸ ಅಷ್ಟು ಗಲೀಜಿ ಇದೆ ಅಂದ್ರೆ ಅಷ್ಟು ಗಲೀಜು ಮಾಡ್ತೀವಿ ಅಂತ ನಾವೇ ಮಾಡ್ತಾ ಇದ್ದೀವಿ ಅರ್ಥ. ಆ ಎಲ್ಲ ವಾಸನೆಯನ್ನು ಅದರಲ್ಲಿ ಇಟ್ಟುಕೊಡ್ತೀವಿ ಅಂತ ನಾವೇ ಮೈಗೆ ತಗೊಂಡಿದ್ದೀವಿ. ಇನ್ನು ಮುಂದೆ ಅವ್ರು ಹೇಳಿದ್ದಾರೆ, ನಮಗೆ 3 ವರ್ಷದವರು ಇದ್ದಾರೆ, 3 ತಿಂಗಳಲ್ಲಿ ಅವ್ರು ಹೇಳಿದ್ದಾರೆ ಕಸ ಹೇಗೆ ಅಂತ ಹೇಳಿದ್ರೆ ಆ ಗಲೀಜಿಲ್ಲದ ವಸ್ತುವನ್ನು ಮಾಡಿ ತೋರಿಸ್ತೀವಿ ಅಂತೇಳಿ ಹಸಿರು ಹೇಳಿದ್ದಾರೆ. ಅದು ಕೂಡ ನಮಗೆ ಸಂತೋಷದ ವಿಷಯ. ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಗ್ರಾಮಸ್ಥರಿಗೂ ಅಭಿನಂದನೆ ಸಲ್ಲಿಸ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಭೆಯಲ್ಲಿ ಉದ್ದೇಶಿಸಿ ಮಾತಾಡಿದ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ವಂದನೆಗಳು. ಈಗ ಮಂಗಳೂರು ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ಮುಂದ್ರವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು. ಇವತ್ತು 11 ತಾರೀಕು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷಸ್ಥಾನ ವಹಿಸಿದಂಥ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಅಬ್ದುಲ್ ಮಜೀದ್ ಅವರೇ, ಉಪಾಧ್ಯಕ್ಷರಾದ ಮ್ಯಾರುಣೇಶ್ವರ ಅವರೇ, ಅದೇ ರೀತಿ ಪಂಚಾಯತ್ ಸದಸ್ಯರಾದ ದಯಾನಂದ ಅವರೇ, ಮಾಜಿ ಅಧ್ಯಕ್ಷರಾದ ಕಮಲೇಶ್ವರ ಅವರೇ, ಮಾಜಿ ಉಪಾಧ್ಯಕ್ಷರಾದ ಅನ್ಸಾರ್ ಅವರೇ, ಪಂಚಾಯತಿನ ಸದಸ್ಯರಾದ ರವಿಕಾಲ್ ಅವರೇ, ಚಂದ್ರವರ್ತಿ ಅವರೇ, ರಿಜ್ವಾನ್ ರವರೇ, ಇಕ್ಬಾಲ್ ರವರೇ, ಖದೀಜಮ್ಮರವರೇ, ನಮ್ಮ ಉಕ್ಕಪ್ಪ ಪೂಜಾರಿಯವರೇ, ಇನ್ನೊಂದು ಉಕ್ಕಪ್ಪ ಪೂಜಾರಿಯವರೇ, ಪುಷ್ಪ ಭಂಡಾರಿಯವರೇ, ಮಾಜಿ ಅಧ್ಯಕ್ಷರಾದ ವಿಪಾಕಮ್ಮರವರೇ, ನಮ್ಮ ಶಂಕರಾನಂದ ಇನ್ನೋಲಿಯವರೇ, ಅಭಿವೃದ್ಧಿ ಅಧಿಕಾರಿಯಾದ ಕೃಷ್ಣಕುಮಾರ್ ಅವರೇ, ಚಿತ್ತರಂಜನ್ ರವರೇ, ಮಾಜಿ ಅಧ್ಯಕ್ಷರಾದ ಫಿರೋಜ್ರವರೇ, ಇಲ್ಲಿ ಸೇರಿದ ಎಲ್ಲ ಗೌರವಾನ್ವಿತ ಗ್ರಾಮಸ್ಥರೇ, ಇವತ್ತು ನಮ್ಮ ಪಾವೂರು ಗ್ರಾಮದ ಇತಿಹಾಸದಲ್ಲಿ ಒಂದು ಬರೆದಿಡುವಂತಹ ಒಂದು ದಿನ. ಇವತ್ತು ಗುರುವಾರ 11ನೇ ತಾರೀಕು. ಖಂಡಿತವಾಗಿ ಈ ದಿನವನ್ನು ನಾವೆಲ್ಲರೂ ಬಹಳಷ್ಟು ಪ್ರೀತಿಯಿಂದ ಸ್ವಾಗತಿಸಬೇಕಂತ ಒಂದು ದಿನ. ಇವತ್ತು ನಮ್ಮ ದೇಶದಲ್ಲಿ ಘನತ್ಯಾಜ್ಯ ಘಟಕಕ್ಕಾಗಿ ಬಹಳಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧಿಯವರ ಕನಸು ಸ್ವಚ್ಛತೆ ಗ್ರಾಮ ಆಗಬೇಕಂತ. ಅದನ್ನು ನಮ್ಮ ಮನಮೋಹನ್ ಸಿಂಗ್ ರವರು ಬಹಳಷ್ಟು ವರ್ಷಗಳ ಕಾಲ, ಸುಮಾರು 10 ವರ್ಷಗಳ ಕಾಲ ನಿರಂತರವಾಗಿ ಘನತ್ಯಾಜ್ಯ ಘಟಕ ಪ್ರತಿಯೊಂದು ಗ್ರಾಮದಲ್ಲಿ ಆಗ್ಬೇಕಂತ ಹೇಳಿ ಉದ್ದೇಶವನ್ನು ಇಟ್ಟುಕೊಂಡು ಅವರು ಮಾಡಿದಂತಹ ಸಾಧನೆ. ಈಗ ಬಂದಂತಹ ನಮ್ಮ ಪ್ರಧಾನಿಗಳಾದ ನರೇಂದ್ರ ಮೋದಿಜಿಯವರು, ಅವರಿಗೂ ಸಹ 10 ವರ್ಷಗಳ ಕಾಲ ಹೋರಾಟ, ಬೇರೆ ಯಾವ ಹೋರಾಟಕ್ಕಿಂತ ಜಾಸ್ತಿ ಹೋರಾಟ, ಕಸ ಮುಕ್ತ ಗ್ರಾಮ ಆಗ್ಬೇಕಂತ ಉದ್ದೇಶ. ಆದುದರಿಂದ ನಮ್ಮ ಯಡಿಯೂರಪ್ಪ ಆಗಲಿ ಸಿದ್ದರಾಮಯ್ಯರಾಗಲಿ ಇವರೆಲ್ಲರ ಉದ್ದೇಶ ಒಂದೇ, ಗ್ರಾಮದಲ್ಲಿ ಘನತ್ಯಾಜ್ಯ ಘಟಕ ಆಗಬೇಕು, ಗ್ರಾಮಸ್ಥರು ಸ್ವಚ್ಛತೆ ಅಂತ ಕಾಪಾಡಬೇಕು. ಸುಮಾರು 18 ವರ್ಷಗಳ ಮುಂಚೆ ನಮ್ಮ ಗ್ರಾಮದಲ್ಲಿ ಶೌಚಾಲಯ ಮುಕ್ತ ಗ್ರಾಮ ಅಂತ ಮಾಡಬೇಕಂತ ಹೇಳಿ ಪಣ ತೊಟ್ಟು ನಾನು, ನಮ್ಮ ಆಗಿನ ಎಲ್ಲ ಪಂಚಾಯತ್ ಸದಸ್ಯರು ಶೌಚಾಲಯ ಮುಕ್ತ ಗ್ರಾಮ ಆಗಬೇಕಂತ ಪ್ರಯತ್ನ ಪಟ್ಟಿದ್ದೇವೆ. ಪ್ರತಿಯೊಂದರಲ್ಲೂ ನಾವು ಕಷ್ಟಪಟ್ಟು ಶೌಚಾಲಯ ರಹಿತ ಗ್ರಾಮವನ್ನಾಗಿ ಮಾಡಿ ಪೂನಾದಲ್ಲಿ ಈ ರಾಷ್ಟ್ರದ ರಾಷ್ಟ್ರಪತಿಯಾದ ಪ್ರತಿಮಾ ಪಟೇಲ್ ಅವರಿಂದ ಪುರಸ್ಕಾರ ಪಡೆದಂತಹ ಒಂದು ಹೆಮ್ಮೆ ಈ ಪಂಚಾಯತ್ ಅಧ್ಯಕ್ಷರಾಗಿ ನನಗೆ ಸಿಕ್ಕಿದೆ. ಖಂಡಿತವಾಗಿ ಅದು ಸಹ ಒಂದು ಒಳ್ಳೆಯ ಶುಭ ಸಂದರ್ಭ. ಈ ಜಿಲ್ಲೆಯಲ್ಲಿ ಸುಮಾರು 258 ಗ್ರಾಮ ಪಂಚಾಯಿತಿಗಳಲ್ಲಿ ಘನತ್ಯಾಜ್ಯ ಘಟಕವನ್ನು ಒಂದು CS ಬಂದು ಕಾರ್ಯಕ್ರಮದ ಶಿಲಾನ್ಯಾಸ ಮಾಡಿದ ಗ್ರಾಮ ಯಾವುದಂತ ಕೇಳಿದರೆ ಅದು ಪಾವೂರು ಗ್ರಾಮ ಪಂಚಾಯತ್ ಬಿಟ್ಟು ಬೇರೆ ಯಾವ ಪಂಚಾಯತ್ ಹೋಗಲಿಲ್ಲ. ಇಡೀ ಜಿಲ್ಲೆಯ ಒಂದು ಶಿಲಾನ್ಯಾಸ, ಘನತ್ಯಾಜ್ಯ ಘಟಕದ ಶಿಲಾನ್ಯಾಸವನ್ನು ಪಾವೂರು ಗ್ರಾಮ ಪಂಚಾಯತಿಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಬಂದು, ಕಾರ್ಯನಿರ್ವಹಣಾಧಿಕಾರಿಯವರು ಬಂದು ಸುಮಾರು ಅವರ AS DS ಪ್ರತಿ ತಂಡ ಪಾವೂರಿಗೆ ಬಂದು ನಮ್ಮ ಫಿರೋಜ್ ಮವಾರ್ ಅವರ ನೇತೃತ್ವದಲ್ಲಿ ಘನತ್ಯಾಜ್ಯ ಶಿಲಾನ್ಯಾಸ ಆಗಿ ತಾಲೂಕಿನ ಸುಮಾರು ಲೀಲಾವತಿ ಅಕ್ಕನವರು, ನಮ್ಮ 13 ಪಂಚಾಯತಿನ ಸದಸ್ಯರು ಅದಕ್ಕೆ ಬೆನ್ನೆಲುಬಾಗಿ ನಿಂತು ಪ್ರಾರಂಭ ಮಾಡಿದರು. ಕಾರಣಾಂತರದಿಂದ ನಮ್ಮ ಮಜ್ಜಿದ್ರವರು ಹೇಳಿದರು, ಕಾರಣಾಂತರದಿಂದ ಆ ಘಟಕವನ್ನು ಈ ಸಲ ಮಾಡಲಿಕ್ಕೆ ಆಗಲಿಲ್ಲ. ಕಳೆದ ಸಲ ನಮ್ಮ ಕಮಲೇಶ್ವರವರು, ಅನ್ಸಾರ್ ಇನೋಲಿ ಅವರು ಬಹಳಷ್ಟು ಪ್ರಯತ್ನ ಪಟ್ಟಿದ್ದರು ಘನತ್ಯಾಜ್ಯ ಘಟಕ ನಮ್ಮ ಇದರಲ್ಲಿ ಆಗ್ಬೇಕಂತ. ಆದರೆ ಅದು ಸಹ ಕಾಲ ಕೂಡಿ ಬರಲಿಲ್ಲ.
ಈಗ ನಮ್ಮ ಅಧ್ಯಕ್ಷರಾದ ಅಬ್ದುಲ್ ಮಜೀದ್ ಅವರು ಅಧ್ಯಕ್ಷ ಆಗಿ 1 ವಾರದವರೆಗೆ ನನ್ನ ಒಂದೇ ಮಾತು, ರಸ್ತೆ ಮಾಡಿ, ಕುಡಿಯುವ ನೀರು ಮಾಡಿ, ಲೈಟ್ ಹಾಕಿ ಅಂತ ಯಾವತ್ತೂ ನಾನು ಹೇಳಿದ್ದಿಲ್ಲ. ನಾನು ನಮ್ಮ ಅಧ್ಯಕ್ಷರ ಹತ್ರ ಪದೇ ಪದೇ ದಯವಿಟ್ಟು ಅಧ್ಯಕ್ಷರೇ ಒಂದು ಘನತ್ಯಾಜ್ಯ ಘಟಕವನ್ನು ನಿಮ್ಮ ಇದರಲ್ಲಿ ನೀವು ಉದ್ಘಾಟನೆ ಮಾಡಲೇಬೇಕಂತ ಹೇಳಿ ತಿಂಗಳಿಗೆ 2 ಸಲ ಹೇಳಿದ್ದುಂಟು ಅಲ್ವಾ ಮಜೀದ್ರವರೇ? ಘನತ್ಯಾಜ್ಯ ಘಟಕವನ್ನು ದಯವಿಟ್ಟು ಮಾಡಿ ಅಂತ. ಯಾಕೆಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಮಗೆ ಅದರ ಪರಿಸ್ಥಿತಿ ಗೊತ್ತಿದೆ. ಆದರೂ ಗ್ರಾಮದಲ್ಲಿ ಘನತ್ಯಾಜ್ಯದಿಂದ ಬಹಳಷ್ಟು ಕಷ್ಟಪಡುವಂತ ಪ್ರತಿಯೊಂದು ಗ್ರಾಮ ಇದೆ. ಆದರೆ ಪಾವೂರು ಗ್ರಾಮದಲ್ಲಿ ಸುಮಾರು ಈ ಏರಿಯಾದಲ್ಲಿ ಸುಮಾರು 10 ಗ್ರಾಮ ಪಂಚಾಯತ್ಗಳಿದೆ. ಇಲ್ಲಿ ತಲಪಾಡಿ, ಕಿನ್ಯ, ಬೆಲ್ಮ, ಕೋನಾಜೆ, ಅಮ್ಲಮುಗರು, ಬೆಲ್ಮ, ಮುನ್ನೂರು, ಹರೇಕಾಲ, ಪಾವೂರು, ಗೋಲಿಯಾಡಿ 10 ಗ್ರಾಮ ಪಂಚಾಯತ್ಗಳಲ್ಲಿ 300ರಲ್ಲಿ ಮತ್ತೆ ಹರೇಕಾಲದಲ್ಲಿ ಮಾತ್ರ ಪ್ರಾರಂಭವಾಗಿದೆ. ಬೇರೆ ಎಲ್ಲೂ ಘನತ್ಯಾಜ್ಯ ಘಟಕ ಇಲ್ಲ. ಆದರೆ ನಮ್ಮ ಪಾವೂರಷ್ಟಿರುವಂತಹ ಒಂದು ಒಳ್ಳೆಯ ಗ್ರಾಮದ ಘನತ್ಯಾಜ್ಯ ಘಟಕ ಬೇರೆ ಯಾವ ಗ್ರಾಮದಲ್ಲಿ ನಿಮಗೆ ಕಾಣಲಿಕ್ಕೆ ಸಿಕ್ಕಲಿಲ್ಲ. ಒಳ್ಳೆಯ ಸ್ಥಳ, 1 ಎಕರೆ 10 ಸೆಂಟ್ ಸ್ಥಳ, ಸುಮಾರು 6 ವರ್ಷಗಳ ಮುಂಚೆ ರಿಸರ್ವ್ ಆಗಿರುವಂತಹ ಒಂದು ಗ್ರಾಮ ಇದೆ. ಬೇರೆ ಗ್ರಾಮದಲ್ಲಿ ಬಹಳಷ್ಟು ತಕರಾರಿದೆ. ಈಗ ನೋಡಿ ನೀವು ಘನತ್ಯಾಜ್ಯ ಘಟಕಕ್ಕೆ RTC ಎಂಟರ್ ಆಗುವಾಗ ಅಥವಾ ಘನತ್ಯಾಜ್ಯ ಘಟಕ ಪ್ರಾರಂಭವಾದಾಗ ಅಲ್ಲಿ ವಿರೋಧ ಬಹಳಷ್ಟು ಗ್ರಾಮದಲ್ಲಿ ಇದೆ. ಆದರೆ ಪಾವೂರಿನ ಎಲ್ಲ ಗೌರವಾನ್ವಿತ ಗೌರವಸ್ಥರಿಗೆ ಸಹಕಾರ ಕೊಡುವವರು ಹೊರತು ಅದನ್ನು ವಿರೋಧ ಮಾಡುವವರು ಯಾರೂ ಇಲ್ಲ. ಹಾಗಾಗಿ ಘನತ್ಯಾಜ್ಯ ಘಟಕ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಉಪಾಧ್ಯಕ್ಷರಾದ ಮ್ಯಾರುನೇಶ್ವರ ಅವರ ಪ್ರಯತ್ನದಿಂದ ಈ ಸಲ ನಿಮಗೆ ಆಗಿದೆ. ನಿಮಗೆ ನಾನು ಎಷ್ಟು ಅಭಿನಂದನೆ ಕೊಟ್ಟರು ಸಾಕಾಗಲಿಲ್ಲ. ನಿಮ್ಮನ್ನು ನಾನು ಹೆಗಲಲ್ಲಿ 1 ರೌಂಡ್ ಹೊಡೆದು ಯಾರು ನೀವು ಬೈಬಾರದು. ಯಾಕೆಂತ ಹೇಳಿದ್ರೆ ಈ ಘನತ್ಯಾಜ್ಯವನ್ನು ಘಟಕವನ್ನು ಉದ್ಘಾಟನೆ ಮಾಡಿದ್ದೀರಲ್ಲ, ಅದಕ್ಕಾಗಿ ನಿಮಗೆ ಇಡೀ ತಂಡಕ್ಕೆ ಪಾವೂರು ಗ್ರಾಮದ ಎಲ್ಲ ಸದಸ್ಯರಿಗೂ, ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಾನೊಬ್ಬ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ ನನಗೂ ಸಹ ಮಾಡಲಿಕ್ಕೆ ಆಗಲಿಲ್ಲ, ಆದರೂ ನೀವು ಮಾಡಿದ್ದೀರಿ. ಇವತ್ತು ನಮ್ಮ ದಿವಸ ಬಹಳಷ್ಟು ಒಂದು ಸಂತೋಷದ ದಿವಸ. ಹಾಗಾಗಿ ನನ್ನ ಎಲ್ಲ ಗ್ರಾಮಸ್ಥರಲ್ಲಿ, ಈಗ ಬಸ್ಸಿದವರು ಹೇಳಿದ್ರು ಅಲ್ಲಿ 60 ರೂಪಾಯಿ, ದಯವಿಟ್ಟು ಅಂತ ಒಂದು ಮಾತುಗಳನ್ನು ಗ್ರಾಮಸ್ಥರ ಕಿವಿಗೆ ಹಾಕಬೇಡಿ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ತೇನೆ ನಾನು, 100 ರೂಪಾಯಿ 1 ತಿಂಗಳಿಗೆ 650 ರೂಪಾಯಿ ನಾವು ಮೊಬೈಲ್ ರೀಚಾರ್ಜ್ ಮಾಡ್ತೇವೆ, 1 ತಿಂಗಳಿಗೆ 350 ರೂಪಾಯಿ ಟಿವಿ ರೀಚಾರ್ಜ್ ಮಾಡ್ತೇವೆ. ಆದರೆ ನಮ್ಮ ಮನೆಯ ಕಸವನ್ನು ತೆಗೆಯುವಾಗ ನಾವು 60-40 ಚರ್ಚೆ ದಯವಿಟ್ಟು ಮಾಡುವುದು. ಆ 100 ರೂಪಾಯಿಯನ್ನು ಕೊಡುವಂತ ವ್ಯವಸ್ಥೆ ನಿಮ್ಮಿಂದ ಆಗ್ಬೇಕಂತ ಈ ಸಂದರ್ಭದಲ್ಲಿ ನನ್ನ ಒಂದು ಮನವಿ, ಆದೇಶ ಅಲ್ಲ. ನೀವು ಆ 100 ರೂಪಾಯಿಗೆ ಯಾರು ತಕರಾರು ಮಾಡಿ. ಎರಡನೇದು, ನಮ್ಮ ಮನೆ ಬಾಗಿಲಿಗೆ ಕಸದ ರಥ ಬರುವಾಗ, ನಮ್ಮ ಮನೆ ಬಾಗಿಲಿಗೆ ಕಸದ ರಥ ಬರುವಾಗ ನಾವು ಅರ್ಚಕರಿಗೆ, ಉಸ್ತಾದ್ಗಳಿಗೆ, ಫಾದರ್ಗಳಿಗೆ ಯಾವ ರೀತಿ ನಾವು ಗೌರವ ಕೊಡ್ತೇವೆ, ಅದೇ ಗೌರವವನ್ನು ಆ ರಥ ಬರುವಾಗ ಅದರಲ್ಲಿರುವ ಸಿಬ್ಬಂದಿಗೆ ಗೌರವದಿಂದ ಕಾಣುವಂತ ವ್ಯವಸ್ಥೆ ನಮ್ಮ ಗ್ರಾಮಸ್ಥರು ನಿಮ್ಮಿಂದ ಆಗಬೇಕಂತ ಈ ಸಂದರ್ಭದಲ್ಲಿ ಆ ಕಸ ಬರುವ ಗಾಡಿ, ಅವರು ಕಸ ಎತ್ತುವವರು ಅಥವಾ ಕಸದ ಗಾಡಿ ಅಂತ ದಯವಿಟ್ಟು ಯಾರು ಭಾವಿಸಬೇಡಿ. ನಮ್ಮ ಮನೆಯಲ್ಲಿ ಇರುವಂತಹ ಕಸಗಳನ್ನು ನಮ್ಮ ಗ್ರಾಮದ ಗಾಡಿ ಬಂದು ಆ ಕಸ ಗುಡಿ ತೆಗೆಯುವರು ನಮ್ಮ ಮನೆ ಬಾಗಿಲಿಗೆ ಬರುವಾಗ ಅವರ ನೆಗಡಿ ಅವರನ್ನು ಸ್ವಾಗತಿಸುವಂತ ಕರ್ತವ್ಯ ನಮ್ಮಿಂದ ಆಗಬೇಕಂದ್ರೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಪಾವೂರು ಗ್ರಾಮದ ಮೂಲಭೂತ ಸೌಕರ್ಯ ಒಂದು ಕೊರತೆ ಇತ್ತು, ಘನತ್ಯಾಜ್ಯ ಘಟಕ. ಅದನ್ನು ಸಹ ಎಲ್ಲರ ಪ್ರಯತ್ನದಿಂದ ಆಗಿದೆ. ಇದಕ್ಕೆ ಮುಂದಕ್ಕೆ ಈ ಒಂದು ಘನತ್ಯಾಜ್ಯ ಘಟಕ ಒಳ್ಳೆಯ ರೀತಿಯಲ್ಲಿ ಆಗಿ ನಾವು ಸಹ ನಿಮ್ಮಲ್ಲಿ ಹೇಳಲಿಕ್ಕೆ ಹಿಂಜರಿಯುವುದಿಲ್ಲ. ಸ್ಕೂಟರ್ ಕೊಟ್ಟು ಬೇರೆ ಕಡೆಗೆ ನಮ್ಮೊಂದು ಹುಡುಗರ ಹತ್ರ ಸ್ಕೂಟರ್ ಕೊಟ್ಟು ಆ ಒಂದು ಕಸವನ್ನು ಕಲಿಸುವಂತ ಪದ್ಧತಿ 2 ದಿವಸಕ್ಕೆ ಒಂದ್ಸಲ. ಆದರೆ ನಾವು ಬಿಸಾಡುವುದು ರಸ್ತೆ ಬದಿಯಲ್ಲಿ ಯಾರಾದ್ರೂ ನೋಡಿದ್ರೆ ಆ ಮನೆಯಲ್ಲಿ ಒಬ್ಬ ಪಂಚಾಯತ್ ಮಾಜಿ ಅಧ್ಯಕ್ಷ ಇದ್ದಾನೆ, ಒಬ್ಬ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಇದ್ದಾನೆ, ಇವನ ಮನೆಯಲ್ಲಿ ಕಸ ಬಿಸಾಡುವಂತ ಒಂದು ಮಾತು ಬರಬಾರ್ದಂತ ಹೇಳಿ ಉದ್ದೇಶ ಇಟ್ಟುಕೊಂಡು ಸ್ಕೂಟರ್ ಕೊಟ್ಟು ಬೇರೆ ಕಡೆಗೆ ಕೊಂಡು ಹೋಗುವಂತ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೇವೆ. ದಯವಿಟ್ಟು ಕಸದಿಂದ ಯಾವ ಡೆಲ್ಲಿಗೆ ಮೊನ್ನೆ ಹೋಗಿದ್ದೇವೆ ನಾವು, ಯಾವ ಜಾಗದಲ್ಲಿ ಒಂದು ಕಸಮುಕ್ತ ಗ್ರಾಮ ಅಥವಾ ಕಸಮುಕ್ತ ಬಜಾರ್ ಸಿಟಿ ಮಾಡಲಿಕ್ಕೆ ಬಹಳಷ್ಟು ಕಷ್ಟವಾಗ್ತದೆ. ಆಗುವುದರಿಂದ ನಮ್ಮ ಗ್ರಾಮ ಪಾವೂರು ಗ್ರಾಮ ಒಂದು ಹಸುರುದಲ್ಲ.
ಏನು ನಮಗೆ ಇವರನ್ನು ಪರಿಚಯ ಇಲ್ಲ. ಹಸಿರುದಳ ಗಂಗಾ ಅಂತ ಹೇಳಿ ಬಂದಿದ್ದಾರೆ, ಖಂಡಿತವಾಗಿ ಒಳ್ಳೆಯ ಒಂದು ಹೆಸರನ್ನು ಇಟ್ಟಿದ್ದಾರೆ. ಆದರೆ ಈ ಹಸಿರುದಳ ಗಂಗೆ ಯೋಜನೆಯವರು ಈ ಒಂದು ಯೋಜನೆಯನ್ನು ಎಷ್ಟು ಕಷ್ಟಪಟ್ಟರು, ನೀವು ಇದನ್ನು ಬಿಡಬಾರದು, ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು. ನಮ್ಮ ಅಧ್ಯಕ್ಷರು ಅಬ್ದುಲ್ ಮಜೀದ್ ರವರ ಖಂಡಿತವಾಗಿ ನಿಮಗೆ ಇವತ್ತು ನಾವು ಸನ್ಮಾನ ಮಾಡಬೇಕು. ಆದರೆ ಇನ್ನೊಂದು ಸಲ ಆದರೂ ಈ ಒಂದು ಅಧ್ಯಕ್ಷರಿಗೆ ನಾವು ಮಾಡಿದ್ದೇವೆ. ನಮ್ಮ ಅನ್ಸರ್ ಅವರು, ಮ್ಯಾರನೇಶ್ ಅವರು ಮಾಡಿದ್ದಾರೆ. ಆದರೆ ಫಿರೋಜ್ ಅವರು, ನಾನು, ನಮ್ಮ ಮಂಜುಳಾ ಮೇಡಮ್ ಅಂತ ಇದ್ರು ಈ ಘನತೇಜ ಘಟಕ, ನಿಮ್ಗೆ ಗೊತ್ತಿರಬಹುದು. ಆದರೆ ಘನತೇಜ ಘಟಕ ಆದ ವರ್ಷದಲ್ಲಿ ದಯವಿಟ್ಟು ನಮಗೆ ಕಾಂಪೌಂಡ್ ವಾಲ್ ಕೊಡ್ಬೇಕಂತ ಹೇಳಿ ಒಂದು ಚರ್ಚೆ ಇತ್ತು. ಆದರೆ ಆ ಒಂದು ಕಾಂಪೌಂಡ್ ವಾಲ್ ಸಹ ನಾನು ಸುಮಾರು 8 ಲಕ್ಷದಲ್ಲಿ ಆ ಕಾಂಪೌಂಡ್ ವಾಲ್ ಮಾಡಲಿಕ್ಕೂ ಸಹ ನಾವು ಪ್ರಯತ್ನ ಪಟ್ಟಿದ್ದೇವೆ. ಇದರ ಪ್ರಯತ್ನ ನಮ್ಮ ಊರಿನ ಎಲ್ಲ ಹಿರಿಯ ಗ್ರಾಮಸ್ಥರ ಸಹಕಾರದಿಂದ ಆಗಿದೆ. ಈ ಪಾವೂರು ಗ್ರಾಮ ಶಾಂತಿ ಸೌಹಾರ್ದಕ್ಕೆ ಯಾವತ್ತೂ ಧಕ್ಕೆ ಕೊಡುವ ಗ್ರಾಮ ಅಲ್ಲ. ಹಸಿರುದಳದವರಿಗೆ ದಯವಿಟ್ಟು ನೀವು ಏನು ತಲೆಬಿಸಿ ಮಾಡಬೇಡಿ. ಈ ಗ್ರಾಮದಲ್ಲಿ ಸಿಕ್ಕಿದಂತ ಗೌರವ ನಿಮಗೆ ಬೇರೆ ಗ್ರಾಮಗಳಲ್ಲಿ ಖಂಡಿತವಾಗಿ ಸಿಕ್ಕಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಇವತ್ತಿನ ಎಲ್ಲ ವೇದಿಕೆಯಲ್ಲಿದ್ದ ಗಣ್ಯರನ್ನು, ನಮ್ಮ ಮಾಜಿ ಪಂಚಾಯತ್ ಸದಸ್ಯರುಗಳು, ವಿವೇಕರಾಗಲಿ, ಮೊಹಮ್ಮದರಾಗಲಿ, MP ಹಸನ್ರಾಗಲಿ, ನಮ್ಮ ಓಮನ್ರಾಗಲಿ ಬಹಳಷ್ಟು ಪ್ರಯತ್ನ ಪಟ್ಟವರು ನೀವೆಲ್ಲ. ಅದಕ್ಕೆ ನೀವು ದಯವಿಟ್ಟು ನಿಮ್ಮ ಹೆಸರು ಹೇಗಿಲ್ಲ ಅಂತ ಬೇಸರಿಸಬೇಡಿ. ಅದರೊಟ್ಟಿಗೆ ನಮ್ಮ ಶಾಲೆಯ ಎಲ್ಲ ಮುಖ್ಯ ಉಪಾಧ್ಯಾಯರು ದಯವಿಟ್ಟು ನೀವು ಕ್ಲಾಸಿನ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಘನತ್ಯಾಜ್ಯ ಘಟಕದ ಕಸಮುಕ್ತ ಗ್ರಾಮ ಮಾಡಲಿಕ್ಕೆ ನಿಮ್ಮ ಸಹಕಾರ ಬಹಳಷ್ಟು ಅಗತ್ಯ ಇದೆ. ಮಕ್ಕಳಿಗೂ ಸಹ ನೀವು ಒಂದು ದಿವಸ 2 ನಿಮಿಷ ಅವರಿಗೆ ಕಸದ ಬಗ್ಗೆ ಮಾಹಿತಿ ಕೊಡಬೇಕಂತ ಒಂದು ಹೇಳುತ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರನ್ನು, ಈ ಸೇರಿದ ಎಲ್ಲ ಗೌರವಿತರು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಪಾವೂರು ಗ್ರಾಮ ಪಂಚಾಯತ್. ಇವತ್ತು ಪಾವೂರು ಗ್ರಾಮದಲ್ಲಿ ಬಹಳಷ್ಟು ವರ್ಷಗಳಿಂದ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮ ನಡೆದಿರಬಹುದು. ಆದರೆ ಈ ಒಂದು ಕಾರ್ಯಕ್ರಮ ಖಂಡಿತವಾಗಿ ಕೂಡ ಇದೊಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ಕೂಡ ಹೌದು, ಒಂದು ಸಂತೋಷದ ಕಾರ್ಯಕ್ರಮ ಕೂಡ ಹೌದು ಅಂತ ಹೇಳಿದ್ರೆ ಯಾವುದೇ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಸರ್ವ ಧರ್ಮದಲ್ಲಿ ಕೂಡ ಈ ಸ್ವಚ್ಛತೆ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಸರ್ವ ಧರ್ಮದಲ್ಲಿ ಕೂಡ ಜಾಸ್ತಿ ಒತ್ತು ಕೊಡುವಂತ ಒಂದು ವಿಶೇಷವಾದಂತ ಒಂದು ಕೆಲಸ ಅಂತ ಇದ್ರೆ ಅದು ಸ್ವಚ್ಛತೆ. ಖಂಡಿತವಾಗಿ ಕೂಡ ಬೈಬಲ್ ಆಗಿರ್ಬೋದು, ಪುರಾಣ ಆಗಿರ್ಬೋದು, ಅಥವಾ ಭಗವದ್ಗೀತೆಯಲ್ಲಿ ಆಗಿರ್ಬೋದು, ಬಹಳಷ್ಟು ಸ್ವಚ್ಛತೆಗೆ ಒತ್ತು ಕೊಟ್ಟದ್ದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಅಂತ ಒಂದು ಪವಿತ್ರವಾದಂತ ಒಂದು ಗ್ರಾಮದಲ್ಲಿ ನಡೀಬೇಕಂತ ಒಂದು ಕೆಲಸ, ಒಂದು ಸ್ವಚ್ಛತಾ ಕೆಲಸ. ಅದಷ್ಟು ಅಣೆಕಟ್ಟುಗಳು ಮಾಡಬಹುದು, ಅಥವಾ ಕಾಂಕ್ರೀಟೀಕರಣ ಮಾಡಬಹುದು, ಅಥವಾ ಲೈಟ್ ದುರಸ್ತಿ ಯಾವುದು ಕೂಡ ಮಾಡಬಹುದು. ಬಹಳಷ್ಟು ಪವಿತ್ರವಾದಂತ ಒಂದು ಕೆಲಸ ಅಂತ ಹೇಳಿದ್ರೆ ಆ ಗ್ರಾಮದ ಸ್ವಚ್ಛತೆ ಕೆಲಸ. ಒಂದು ಧರ್ಮದ ಆಧಾರದಲ್ಲಿ ನೋಡೋದಾದ್ರೂ ಕೂಡ ಪ್ರತಿಯೊಂದು ಧರ್ಮಕ್ಕೂ ಕೂಡ ವಿಶೇಷವಾದಂತ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಸ್ವಚ್ಛತಾ ಕಾರ್ಯಕ್ರಮ. ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ನಾನು ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿರುವಾಗ ಇಡೀ ಜಿಲ್ಲೆಗೆ ಎಷ್ಟೋ ಕೋಟಿ ಅನುದಾನ ಬಂದಿತ್ತು. ಅವತ್ತು ಯಾವುದಾದ್ರೂ ಒಂದು ಗ್ರಾಮದಲ್ಲಿ ಅದನ್ನು ಚಾಲನೆ ಮಾಡಬೇಕಿತ್ತು. ಬೇರೆ ಬೇರೆ ಗ್ರಾಮದಲ್ಲಿ ಆ ಒಂದು ಗ್ರಾಮಕ್ಕೆ ಅವರಿಗೆ ಅನುದಾನ ಮಾಡಿ ಬಿಡುಗಡೆ ಆದರೂ ಕೂಡ ಆ ಬೇಕಾದಂತ ಜಾಗದ ವ್ಯವಸ್ಥೆ ಇರಲಿಲ್ಲ. ಆದ್ರೆ ಪಾವೂರು ಗ್ರಾಮಕ್ಕೆ ಒಂದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಅವತ್ತೇ ನಾನು ಅಧ್ಯಕ್ಷರುವಾಗ ಸ್ವಲ್ಪ ದಿವಸದಲ್ಲಿ ನಮ್ಮ ಗ್ರಾಮಕ್ಕೆ 1 ಎಕರೆ 10 ಸೆಂಟ್ ಜಾಗ ಅದು ಮಂಜೂರಾಗಿದೆ. ಅದೊಂದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಅದೇ ಸಂದರ್ಭದಲ್ಲಿ ಅವತ್ತಿನ CS ಮತ್ತು ಅಧಿಕಾರಿಗಳನ್ನು ಸೇರಿಸಿ ನಾನು ಕೂಡ ಅವರ ಜೊತೆ ಸಾಕಷ್ಟು ಬಾರಿ ಅವರ ಜೊತೆ ಹೋಗಿದ್ದೇನೆ. ಅವರನ್ನು ಗ್ರಾಮಕ್ಕೆ ತಂದು ಶಿಲಾನ್ಯಾಸ ಮಾಡಿ ಆ ಕಟ್ಟಡವನ್ನು ಮುಗಿಸುವುದಲ್ಲದೆ ಅದಕ್ಕೆ ಕಾಂಪೌಂಡ್ ಮಾಡುವ ಮುಖಾಂತರ ಅದರೊಟ್ಟಿಗೆ CC ಕ್ಯಾಮೆರಾ ಅಳವಡಿಸಿ ಎಲ್ಲ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನನ್ನ ಅವಧಿ ಮುಗಿಯುವ ಕೊನೆಯ ಹಂತದಲ್ಲಿ ಕೂಡ ಈ ಒಂದು ವಾಹನಕ್ಕೆ ಕೊಟೇಶನ್ ತಂದದ್ದು ಕೂಡ ನಮ್ಮೆಲ್ಲ ಮಾಜಿ ಸದಸ್ಯರು ಕೂಡ ಇಲ್ಲೇ ಇದ್ದಾರೆ, ಪ್ರತ್ಯಕ್ಷ ಸಾಕ್ಷಿಗಳು. ಅವರನ್ನೆಲ್ಲರೂ ಸೇರಿಸಿಕೊಂಡು ಆ ಒಂದು ವಾಹನಕ್ಕೆ ಕೊಟೇಶನ್ ಮಂಗಳೂರಿಗೆ ಶೋರೂಮ್ಗೆ ಹೋಗಿ ಕೂಡ ಆ ವಾಹನಕ್ಕೆ ಕೊಟೇಶನ್ ನನ್ನ ಕೈಯಿಂದಲೇ ತಂದಿದ್ದೇನೆ ಅಂತ ಹೇಳಿಕ್ಕೆ ಬಹಳಷ್ಟು ಹೆಮ್ಮೆ ಪಡ್ತೇನೆ, ಬಹಳಷ್ಟು ಸಂತೋಷ ಕೂಡ ಪಡ್ತೇನೆ ಅಂತ ಹೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭವಾಗಿ ಅದೇ ರೀತಿ 100 ರೂಪಾಯಿಯ ಚರ್ಚೆ ಕೂಡ ಬರ್ತಾ ಇತ್ತು. ನಾನು ಹಿಂದೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ನೀವು ಭಾವಿಸಿ ನಿಮ್ಮ ಮನೆಯ ಕಸವನ್ನು 5,000 ಕೊಟ್ಟು ಯಾರದ್ದಾದ್ರೂ ಒಂದು ನೇಮಕ ಮಾಡೋದು ನಿಮಗೆ ಸಾಧ್ಯವಾಗುತ್ತದೆ. ನೀವು ಒಂದು ಭಾವಿಸಿ ನೋಡಿ, ನನ್ನ ಮನೆಯ ಕಸ ತಿಂಗಳಿಗೆ ನಿಮಗೆ 5,000 ರೂಪಾಯಿ ಕೊಡ್ತೇನೆ, ದಿವಸ ಒಂದು ಕೊಂಡೋಗ ಅಂತ ಹೇಳಿದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿ ನಿಮಗೆ ಸಿಗ್ಬೋದ ಅಂತ ಹೇಳಿ ನೀವು ಭಾವಿಸಿ 100 ರೂಪಾಯಿಗೆ
ನಿಮ್ಮ ಮನೆಯ ಸಂಪೂರ್ಣ ಕಸವನ್ನು ಕೊಂಡು ಹೋದಾದ್ರೆ ಬಹಳಷ್ಟು ಮಂದಿ ಇಲ್ಲಿ ಹೇಳಿದ್ರು, ನಮ್ಮೆಲ್ಲ ಸದಸ್ಯರು, ವಲಯ ಸದಸ್ಯರು ಎಲ್ಲ ಕೂಡ ಮಾತಾಡಿದ್ರು. ಯಾರು ಕೂಡ ಈ 100 ರೂಪಾಯಿಗೆ ಚರ್ಚೆ ಮಾಡದೆ, ಇದು 100 ರೂಪಾಯಿ ಹಾಗೆ ಏನು ಮಾಡದೆ, ಆ 100 ರೂಪಾಯಿಯನ್ನು ನಮ್ಮ ಧರ್ಮಕ್ಕೆ ಏನು ಸ್ವಚ್ಛತೆ ಅಂತ ಹೇಳಿದ್ರೆ ಯಾವುದೇ ಧರ್ಮದ ಪೂಜೆ ಪುರಸ್ಕಾರ ನಮಾಜ್ ಆಗಿ ಯಾವುದು ಕೂಡ ಸರಿಯಾಗುದಿಲ್ಲ ಮನೆಯಲ್ಲಿ ಸರಿ ಇಲ್ಲದಿದ್ರೆ. ಅದಕ್ಕೋಸ್ಕರ ಅದನ್ನೆಲ್ಲ ಕೂಡ ಗಣನೆಗೆ ತಗೊಂಡು ಆ 100 ರೂಪಾಯಿ ಯಾರು ಚರ್ಚೆ ಮಾಡಿದನ್ನು ಕೊಡ್ಬೇಕಂತೇಳಿ ವಿನಂತಿಸಿಕೊಳ್ಳುತ್ತಾ, ಮತ್ತೆ ಮಾಜಿ ಅಧ್ಯಕ್ಷರುಗಳು ಇಲ್ಲಿದ್ದಾರೆ, ಉಪಾಧ್ಯಕ್ಷರುಗಳಿದ್ದಾರೆ, ಎಲ್ಲ ಇದಕ್ಕೆ ಶ್ರಮ ಪಟ್ಟಂತ ಹಾಗೂ ಈಗ ನಮ್ಮ ಮಜೀದ್ ಅವರು ನನ್ನ ಹತ್ರ ಪ್ರಾರಂಭದಲ್ಲಿ ಮಾತಾಡುವಾಗ ಹೇಳ್ತಾ ಇದ್ರು, ಫಿರೋಜ್ ನಾನು ಅದು ಮಾಡೇ ಮಾಡ್ತೇನೆ, ನಾನು ಕೂಡ ಅವ್ರ ಹತ್ರ ಚರ್ಚೆ ಮಾಡ್ತಾ ಇದ್ದೆ, ಬಹಳಷ್ಟು ಸಂತೋಷವಾಗ್ತದೆ. ನಾನು ಅವರನ್ನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ಎಲ್ಲ ಸದಸ್ಯರು ಅಧ್ಯಕ್ಷ ಅಭಿನಂದಿಸಿ ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಾಗ ಒಂದಿವಸ ನನ್ನ ಮಾತನ್ನು ಮುಗಿಸ್ತೇನೆ. ಜೈಪಾಲ್. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಅಧ್ಯಕ್ಷರಾದ ಫಿರೋಜ್ ಅವರಿಗೆ ಅಭಿನಂದನೆಗಳು. ಈಗ ನಮ್ಮ ಸಭೆಯಲ್ಲಿ ಸಂಘಟನೆಗಳು ಮಾತಾಡಬೇಕು. ಸಮಾರಂಭದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಗ್ರಾಮಸ್ಥರೇ, ಈ ಕಸ ವಿಲೇವಾರಿ ಕಾರ್ಯಕ್ರಮ ನಿಜವಾಗಿ ಒಂದು ಉತ್ತಮವಾದದ್ದು. ಯಾಕೆಂದರೆ ಹೆಚ್ಚಿನ ಸಾಂಕ್ರಾಮಿಕ ರೋಗಗಳು ಹರಡಲು ಇದೇ ಕಾರಣವಾಗಿರ್ತದೆ. ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಕ್ಕಾಗಿ ನಾನು ಪಂಚಾಯತ್ನ ಎಲ್ಲ ಅಧ್ಯಕ್ಷರಿಗೂ ಹಾಗೂ ಸದಸ್ಯರಿಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ನಮ್ಮ ಅಧ್ಯಕ್ಷರೊಬ್ಬರು ಕ್ರಿಯಾಶೀಲ ವ್ಯಕ್ತಿ. ಅವರು ನಾನು ಇಷ್ಟ ತನಕ ಒಂದು ಪಂಚಾಯತಿಗೆ ಬಂದವನಲ್ಲ, ಇತ್ತೀಚೆಗೆ ಒಂದು ವಿಷಯಕ್ಕೆ ಅವರಲ್ಲಿ ಬಂದೆ. ಬರುವಾಗ ಅದು ಶಾಲೆಯ ವಿಷಯವಾಗಿ ಬಂದದ್ದು. ಆವಾಗ ನಾನು ಅವರಿಗೆ ಬೇಡಿಕೆ ಇಟ್ಟಾಗ ಗ್ಯಾರಂಟಿ ಖಂಡಿತ ಮಾಡ್ತೇನೆ ಅಂತ. ನಾನು ಕೇವಲ ಭರವಸೆ ಕೊಡುವ ಜನ ಅಂತ ನೆನೆಸಿದೆ, ಆದರೆ ಅದನ್ನು ಒಂದೇ ವರ್ಷದಲ್ಲಿ ಮಾಡಿ ಮುಗಿಸಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಗ್ರಾಮದ ನಾಗರಿಕರೇ, ಅಂಜನೆ ವೇದಿಕೆ ಕೂಡ ನಮ್ಮ ಸಭಾಧ್ಯಕ್ಷರೇ, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಅಂಜನೆ ಪೂರ ಮಾಜಿ ಸದಸ್ಯರೇ, ಮಾಜಿ ಉಪಾಧ್ಯಕ್ಷರೇ, ಅಂಜನೆ ಹಾಲಿ ಸದಸ್ಯರೇ, ಮಾತುಗಳನ್ನ ಮಿತ್ರರಾಯನ ಮಾತಾಡಲ್ಲ. ಈ ಒಂದು ವಿಚಾರಗಳು ಬಾರಿ ನನ್ನ ಒಂದು ಕಣ್ಣು ಮುಚ್ಚೆ ಒಂದು ಕೂಡು ಒಂದು ಆಸೆ ಇತ್ತು. ದಯಗೊಂಡ 8 ಪಂಚಾಯತ್ ಪುನಃ ಜಾಗದ ಆ ಒಂದು ಯಾವ ಘಟಕ ಇದು ಅವ್ರು ನೋಡ್ಕೊಂಡು ಸರ್ಕಾರ ಬರ್ತದೆ. ಐದು ಇವರು ಬಾರಿ ಉಮೇದಿನ ಪ್ರಯತ್ನ ಮಾಡ್ತಾರೆ. ಅವಾಗ ಓಣಾಗಲ್ಲ ಅವೆಲ್ಲ ಅಂಗನವಾಡಿ ಇತ್ತ ಈ ಘಟಕ ಅವೇ ಜಾಗದ ಉದ್ಘಾಟನೆ ಆಪನ್ ಬಂದಾಗ ನನಗೆ ಭಾರಿ ಸಂತೋಷ. ದಾಯನ್ ಬಂದಾಗ ಎನ್ನ ಪರಿಸರಗಳು ಎನ್ನ ಇಲ್ಲ ಅವೇ ಕೊಂಜಿನ ಜೋಕ್ಲೆ ಬಂದ ಜಾಗೃತಿ ಮಾಡಿದ್ರೆ ಈ ಪ್ಲಾಸ್ಟಿಕ್ ಅಂತ ಇನ್ನಿತರ ಜಾಗೃತಿ ಇದೇ ಲೆಕ್ಕ ಕೆಲವರು ತೋಡುದಕ್ಕ ರೈತರ ಆಕ್ಷೇಪ ತೋಡುದಕ್ಕೆ ಪರಿಸರ ಹಾಳು ಅದರಿಂದ ನಮ್ಮ ಜಾಗೃತಿ ಕೌಂಪ ಅದನ್ನು ಪ್ಲಾಸ್ಟಿಕ್ ತೋಡು ಪಕ್ಕ ಅಂಚೆ ಒಂಚೂರು ಯಾರು ಸಹಾಯ ಕೊಡೋದಿಲ್ಲ. ಇತ್ತ ಅದು ಇಲ್ಲಿ ಬರ್ತದೆ ನನ್ನ ಕೈಲಿದ್ದು ಯಾಕಂದ್ರೆ ಪಳ್ಳ ಕಡೆ ಬರ್ಪುಳ ಜನಕ್ಕೆ ಆಗೋಚಿ ದೇವರಕ್ಕ ಬರ್ತೇವೆ ಮನಸ್ಸಿ ಎಣ್ಣಿದೆ ಎಂಕಲ ಸೇವೆ ಬೇಕು ಸದಾ ಮತ್ತೊಂದು ಹೇಳಿ ಆಕ್ಲಿಗೆ ಮಲ್ಲ ಒಂದು ಪ್ರೋತ್ಸಾಹ ಕೊಟ್ಟು ಈ ಪ್ರತ್ಯೇಕ ಈ ಘಟಕ ಈ ನಮ್ಮ ಅದು ಪ್ಲಾಸ್ಟಿಕ್ ಬೇರೆ ವೇಸ್ಟೇಜ್ ಬೇರೆ ನೀನು ಬೇರೆ ಮಾಡ್ತದೆ ಅಕ್ಲಿಗೆ ಸಹಕಾರ ಹಾಕ್ಲ ರೈತರು ನಾವು ಕೊಡುಪುನ ಕಾರ್ಯಗಳು ಮಲ್ಕೊಡು ಅಕ್ಲಿಗೆ ಸಹಕಾರ ಕೊಂಡ ಮಕ್ಕಳಾದ ನಮ್ಮ ಸೇವೆ ಮಲ್ಕೋರ್ ಮಾಡ್ಕೊಡ ಒಂದು ಮಕ್ಕಳು ಪಂಡದು ಇತ್ತ ಮಾತೆಲ್ಲ ಈ ನೇರ ಸಹಭಾಗಿ ಯಾವಳು ನಮ್ಮ ಗ್ರಾಮಸ್ಥರು ಪಂಡದು ಅಂಜನೆ ಯಾಕಂದ್ರೆ ಪ್ರಶ್ನೆ ಬರ್ತದೆ ಅಂಜನ ಕಾಸಿನ ಬಗ್ಗೆ 100 ರೂಪಾಯಿ 50 ರೂಪಾಯಿ 50 ರೂಪಾಯಿ ಪಂಡ ಯಾವ ಪಂಡ 50 ರೂಪಾಯಿ ಸಂಕಷ್ಟದ ಜನಕ್ಕೆ ಒಂದು ಬಾರ ಇತ್ತನಾಗ ಸರಿ ಒಂದು 100 ರೂಪಾಯಿ ಒಂದು 10 ವರ್ಷ 10 ರೂಪಾಯಿನ ಪಾವ ಹಾಕಿತ್ತು 100 ರೂಪಾಯಿ ಕರೀತಾರೆ पण कुठल्या चहा बाटला 100 रुपये तुम्ही 15-20 रुपये चहा बाटला त्यांच्या ಅವು मला ಆಸಕ್ತಿ ನಾನು ಕೊಡುಪನಾಗಲೇ ಎಲ್ಲ ನನಗೆ ಸಹಕಾರಿ ನಮ್ಮ ರಾಜ್ಯರು ರೇಷನ್ ಕೊಡುಪನಾಗಲೇ ಮಲ್ಲ ನಂಗೆ ಅಕ್ಲೆ ಮಲ್ಲ ದಂಡತೆ ನಮ್ಮ ಕೊಟ್ಟು ಅಕ್ಲೆ ತುಂಬು ಈ ಸತತ ದಿನನಿತ್ಯ ನಡಪ ಒಂದು ಪ್ರಯತ್ನ ನಮ್ಮ ಗ್ರಾಮಸ್ಥರು ಮಲ್ಕೊಂಡು ಗ್ರಾಮಸ್ಥರು ಅಕ್ಲೆ ಸಹಕಾರಿ ಅವಳು ಪಡೆದು ಈ ಸಭೆಯನ್ನು ಉದ್ದೇಶಿಸಿ ಹಸಿರುಗಳ ಸಂಸ್ಥೆಯ ಲಕ್ಷ್ಮೀಕಾಂತ್ ಅವರನ್ನು ಮಾತಾಡಬೇಕು ಹೇಳಿಕೊಳ್ತಾರೆ. ಎಲ್ಲ ಸದಸ್ಯರು ಮತ್ತು ಪಾವೂರು ಗ್ರಾಮ ಪಂಚಾಯತಿಯ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ.
ಇದೊಂದು ನಾನು ಹೇಳ್ಬೇಕು ಅಂದರೆ ಫಸ್ಟು ನಮ್ಮ ಹಸಿರು ದಳ ಸಂಸ್ಥೆ ಹೇಗೆ ಹುಟ್ಟಿತು, ಯಾವ ಥರ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಹಸಿರು ದಳ ಸಂಸ್ಥೆಯು ನಮ್ಮ ಲಲಿತ್ ಶೇಖರ್ ಅಂತ ಇದ್ದಾರೆ, ಸಹ ಸಂಸ್ಥಾಪಕರು ಮತ್ತು ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ಬೆಂಗಳೂರಲ್ಲಿದ್ದಾರೆ. ಅವ್ರ ಕಡೆಯಿಂದ ನಾವು ಫಸ್ಟು ನಾವು ಕೆಲಸ ಮಾಡ್ತಿದ್ದು ವೇಸ್ಟ್ ಸ್ಪೀಕರ್ಗೋಸ್ಕರ. ವೇಸ್ಟ್ ಸ್ಪೀಕರ್ ಅಂದರೆ ಕಸ ಆಯ್ತು ಎಲ್ಲೆಲ್ಲಿ ಮನೆಯಿಂದ ಈಗ ಆಚೆ ಹೋಗಿ ಕಸ ಹಾಕೊಂಡ್ಬರ್ತಾರೆ, ಅವ್ರಿಗೋಸ್ಕರ ಮಾಡ್ತಿರೋದು. ನಾವು ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಆಗಲಿ, ಅವ್ರ ಮನೆ ಇಲ್ಲ ಅಂದರೆ ಅವ್ರಿಗೆ ಮನೆ ಇರೋದು, ಮತ್ತು ಗೌರ್ಮೆಂಟ್ ಸ್ಕೀಮ್ ಏನು ಬರುತ್ತೆ ಅದನ್ನು ಮಾಡ್ತಾಯಿದ್ವಿ. ಇತ್ತೀಚಿನ ದಿನದಲ್ಲಿ ನಮ್ಗೆ ಏನಾಯಿತು ಅಂದರೆ, ನಮಗೆ SBI ಫೌಂಡೇಶನ್ನು ಒಂದು ಮಾಹಿತಿ ಕೊಟ್ಟು, ನಾವು ಮಂಗಳೂರು ಗ್ರಾಮ ಪಂಚಾಯಿತಿಯಲ್ಲಿ ನೀವು ಕೆಲಸ ಮಾಡ್ಬೋದಾ ಅಂತ. ನಾವು ಅವ್ರ ಜೊತೆಗೆ ಒಗ್ಗೂಡಿ ನಾವು 10 ಗ್ರಾಮ ಪಂಚಾಯಿತಿಗಳನ್ನು ತಗೊಂಡಿದ್ದೀವಿ. 10 ಗ್ರಾಮ ಪಂಚಾಯಿತಿಯಲ್ಲಿ ಪಾವೂರು ಗ್ರಾಮ ಪಂಚಾಯಿತಿ ಒಂದು. ನಾವು ಪಾವೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಗ್ರಾಮದವ್ರಿಗೂ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಬಂದು ಈ ಥರ ಕೆಲಸ ಮಾಡ್ತೀವಿ ಅಂದರೆ ತುಂಬ ಇಷ್ಟಪಟ್ಟರು, ಬನ್ನಿ ನಮಗೂ ಸಹಕಾರ ಕೊಡಿ ಅಂತ ಹೇಳಿದರು. ಮತ್ತು ನಾವು ಇಲ್ಲಿ ನಾವು ಕೆಲಸ ಮಾಡಬೇಕಾದ್ರು ಅಂದರೆ ನಾವು ಅವರೇ ಹೇಳ್ದಂಗೆ ನಾವು ಯಾವುದೇ ರೀತಿ ಫೀಸು ಏನೂ ತಗೊಳಲ್ಲ. ನಮ್ಮ ಹಸಿರು ದಳ ಸಂಸ್ಥೆ ಮತ್ತು SBI ಫೌಂಡೇಶನ್ ಕಡೆಯಿಂದ ನಾವು ಕೆಲವೊಂದು ಏನಂದರೆ ಟ್ರೈನಿಂಗ್ ಕೊಡ್ತೀವಿ. ಸಂಜೀವಿನಿ ಒಕ್ಕೂಟದವರಿಗೆ ಯಾವ ಥರ ಕೆಲಸ ಮಾಡಬೇಕು, ವೇಸ್ಟನ್ನು ಯಾವ ಥರ ನೀವು ನಿರ್ವಹಣೆ ಮಾಡಬೇಕು, ಯಾರಿಗೆ ಕೊಡಬೇಕು, ಸಗ್ರಿಗೇಷನ್ ಯಾವ ಥರ ಆಗುತ್ತೆ, ಮತ್ತು ಆ ಸಂಜೀವಿನಿ ಒಕ್ಕೂಟದವರಿಗೆ ಮತ್ತು ಅಲ್ಲಿ ಕೆಲಸ ಮಾಡೋರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಮತ್ತು ಅಲ್ಲಿ ಅವರಿಗೆ ಏನು ಯೂನಿಫಾರ್ಮ್ ಆಗಿರ್ಬೋದು, ಕೆಲಸ ಮಾಡೋಕ್ಕೆ ಗ್ಲೌಸು, ಮಾಸ್ಕು, ಮತ್ತು ಸಾಲಿಡ್ ವೇಸ್ಟ್ ಸೆಂಟ್ರಿಗಳಿಗೆ ನಾವು ಫ್ಯಾನ್ ಆಗಿರ್ಬೋದು, ಮತ್ತು ಈ ಮ್ಯಾನ್ಯುಯಲ್ ಕಿಟ್ ಆಗಿ ಇದು ಸಂಗ್ರಹ ಮಾಡೋಕ್ಕೆ ಏನೇನು ವ್ಯವಸ್ಥೆ ಬೇಕು ಅದನ್ನೆಲ್ಲ ನಾವು ಮಾಡ್ಕೊಡ್ತೀವಿ. ಇದು ಬಿಟ್ಟು ಇನ್ನೂ ಏನೇ ಇರಲಿ, ಮತ್ತು ಈ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಹೋಗಿ ವಾರಕ್ಕೊಂದ್ಸತಿ ತಿಂಗಳಿಗೆ ಒಂದ್ಸತಿ ಟ್ರೈನಿಂಗ್ ಕೊಡೋದಾಗಲಿ, ಶಾಲಾ ಕಾಲೇಜಿಗೆ ಹೋಗಿ, ಮತ್ತು ಶಾಲಾ ಕಾಲೇಜು ಮಕ್ಕಳನ್ನ ನಾವು ಇಲ್ಲಿ ಕರೆಸ್ಬಿಟ್ಟು ಅವ್ರಿಗೆ ಯಾವುದು ಟ್ರೈನಿಂಗ್ ಕೊಡೋದು, ಮತ್ತು ಅವ್ರ ಜೊತೆಗೆ ನಾವು ಒಗ್ಗೂಡಿ ಕೆಲಸ ಮಾಡಬೇಕು ಅಂತ ನಾವು ಇಲ್ಲಿ ಇಚ್ಛಿಸಿದ್ದೀವಿ. ಇಷ್ಟು ಹೇಳೋಕ್ಕೆ ನಾನು ಇಚ್ಛಿಸುತ್ತೇನೆ. ಧನ್ಯವಾದಗಳು. ಈಗ ಸ್ವಚ್ಛತಾ ಪರಿಕರವನ್ನು ವಿತರಣೆ ಮಾಡಬೇಕಾದ್ರೆ ಕಾರ್ಯಕ್ರಮ ಸಭಾಪತಿಗಳ ಅಧ್ಯಕ್ಷರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಸಭೆಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಎಲ್ಲ ಗ್ರಾಮ ಪಂಚಾಯತ್ನ ಗೌರವವನ್ನು ಸಲ್ಲಿಸಲು ಗ್ರಾಮ ಪಂಚಾಯತ್ ಮಂಗಳೂರು ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ಮುಂಜಾರಿ ಹಾಗೂ ಲಕ್ಷ್ಮೀ ಹಸಿರುಗಳ ಸಂಸ್ಥೆಯವರು ಹಾಗೂ ಇಲ್ಲಿ ವೇದಿಕೆಯಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು, ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಸಂಜೀವಿನಿ ಒಕ್ಕೂಟದ ಸದಸ್ಯರು, ಇಲ್ಲಿ ಸೇರಿರ್ತಕ್ಕಂಥ ಗ್ರಾಮಸ್ಥರು ಹಾಗೂ ಪತ್ರಕರ್ತ ಮಿತ್ರರು ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ರಾಷ್ಟ್ರಪತಿಯವರಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಾರೆ. ಹಸಿರು ಮಿಷನನ್ನು ತೋರಿಸುವ ಮೂಲಕ ಒಂದು ವಾಹನಕ್ಕೆ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಿದ್ದೀವಿ. ಜೋರದ ಚಪ್ಪಾಳೆ ಮೂಲಕ ಒಂದು